ಅರೆಕಳ ಗ್ರಾಮ ಪಂಚಾಯಿತು ಮತ್ತು ಜನಶಿಕ್ಷಣ ಟ್ರಸ್ಟು ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮಲ್ಲಿ ಒಂದು ವಿಶೇಷ 2 ಮಾದರಿಗಳಲ್ಲಿ ರೂಪುಗೊಂಡಿದೆ. ಅರೆಕಳದಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಹೈನೋದ್ಯಮ ಹೇಗೆ ಮಾಡುವುದು ಅಂತ ಹೇಳಿದಕ್ಕೆ ಮೈಮುನವರ ಒಂದು ನಿದರ್ಶನ. ಇದು ಬಹುಶಃ ನಮ್ಮ ಜಿಲ್ಲೆಗೆ ಅಲ್ಲ, ರಾಜ್ಯಕ್ಕೆಲ್ಲ, ದೇಶಕ್ಕೆ ಒಂದು ಮಾದರಿಯಾಗಿ ಹೈನೋದ್ಯಮವನ್ನು ನಡೆಸ್ತಾ ಇರುವವರು ಮೈಮುನವರು. ಬಹುಶಃ ಅವ್ರನ್ನ ಮತ್ತೆ ವೈಯಕ್ತಿಕವಾಗಿ ಮತ್ತೆ ಅವ್ರ ಹತ್ರ ಮಾತುಕತೆ ಮಾಡ್ತೇವೆ. ಅದರಲ್ಲಿ ವಿಶೇಷ ಏನಂದರೆ ಅವರ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಈ ಒಂದು ಸೆಗಣಿ ಬಾಚುವ ಕೆಲಸವನ್ನು ಮಾಡ್ತಾ ಇರೋದು ಎಲ್ಲ ನಮ್ಮ ಯುವ ಸಮುದಾಯಕ್ಕೆ ಒಂದು ರೋಲ್ ಮಾಡೆಲ್ ಇವತ್ತು ಅವರು. ಅದೇ ರೀತಿ ಇನ್ನೊಬ್ಬರು ರಂಜಿನಾ ಅಂತ ಇದ್ದಾರೆ, ಅಶ್ವಿನ ಈಗಾಗಲೇ ಸ್ಟೂಡೆಂಟ್, ಅವರು ಕೂಡ ಭಾಳ ಏನು ಎಕ್ಸ್ಟ್ರಾಆರ್ಡಿನರಿ ಸ್ಟೂಡೆಂಟ್ ಅವರೆಲ್ಲ ಸೇರಿ ಇಂಥದ್ದು ಕೆಲಸ ಮಾಡ್ತಾ ಇರೋದು ನಮ್ಮ ಇಡೀ ದೇಶಕ್ಕೆ ಒಂದು ಹೈನೋದ್ಯಮ ಸುಸ್ಥಿರ ಅಭಿವೃದ್ಧಿಗೆ ಒಂದು ಮಾದರಿ ಇದೆ. ಸೊ ಇವರ ಮೂಲಕ ನಮ್ಗೆ ಇನ್ನಷ್ಟು ಜನರಿಗೆ ಪ್ರೇರಣೆ ಕೊಡಲಿಕ್ಕಾಗಿ ಇವತ್ತೊಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಹಾಕಿಕೊಂಡಿದ್ದೇವೆ. ಇನ್ನೊಂದು ಭಾಳ ಮುಖ್ಯ ಅರೆಕಳೆ ಏನಂದರೆ ಈಗ ನಮ್ಮ ಈ ಗ್ರಾಮ ಸರಕಾರ ಇವತ್ತು ಗ್ರಾಮ ಸೌಧ ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ರೀತಿಯಲ್ಲಿ ರೂಪುಗೊಂಡಿದೆ. ಗ್ರಾಮ ಪಂಚಾಯತ್ ಹೇಗೆ ರೂಪುಗೊಳ್ಬೇಕಂದ್ರೆ ಅರೆಕಳದ ಥರ ಇದೆ. ಇನ್ನು ಸ್ವಲ್ಪ ಆಡಳಿತಕ್ಕೆ ಬೇಕಾದ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಇಲ್ಲಿ ರೂಪಿಸಿದ್ದಾರೆ. ಅದೇ ರೀತಿ ಜನರು ಸ್ವಲ್ಪ ತಯಾರಾದರೆ ಬಹುಶಃ ಇದು ಒಂದು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಆಗ್ತದೆ. ಈ ದಿಸೆಯಲ್ಲಿ ಒಂದು ಪರಸ್ಪರ ಪ್ರೇರಣೆ. ಈಗ ಕಸ ಒಂದು ನಮ್ಮ ವಿಶ್ವದ ಸಮಸ್ಯೆ. ಈ ಕಸ ನಿರ್ವಹಣೆ ಬಗ್ಗೆ ಇವತ್ತೊಂದು ಚರ್ಚಿಸಲಿಕ್ಕಾಗಿ ಅದನ್ನು ಹೇಗೆ ಮಾಡ್ಬೋದು, ನಾವು ಬಹುಶಃ ಈ ಉತ್ತಮವಾದ ಮಾದರಿ ಗ್ರಾಮ ಸೌಧವನ್ನು ಕಟ್ಟಿದ್ದೇವೆ. ಈ ಕಸದ ಬಗ್ಗೆ ಕೂಡ ನಮ್ಮ ದೇಶಕ್ಕೆ ಮಾದರಿ ಇಲ್ಲ. ಅದಕ್ಕೆ ಈಗ ಒಂದೇ ಒಂದು ಮಾದರಿ ಇದೆ ಒಣಸೆಯಲ್ಲಿ. ಒಣಸೆ ಇಡೀ ನಮ್ಮ ರಾಜ್ಯ ದೇಶಕ್ಕೆ ಒಂದು ಮಾದರಿ ಕಸ ನಿರ್ವಹಣೆಯಲ್ಲಿ. ಅಲ್ಲಿ ಅಧ್ಯಕ್ಷರು ಕೂಡ ಇವತ್ತು ಬರೋರಿದ್ದಾರೆ. ಈ ಒಣಸೆ ಕಸವನ್ನು ಉದ್ಯಮ ಹೇಗೆ ಮಾಡ್ಬೋದು ಅಂತ ಹೇಳೋ ಬಗ್ಗೆ ಒಂದು, ಮತ್ತು ಈ ಹೈನೋದ್ಯಮವನ್ನು ಹೇಗೆ ಒಂದು ಸುಸ್ಥಿರವಾಗಿ ನಡೆಸ್ಬೋದು, ಈ ಒಂದು ವಿಚಾರಗಳ ಬಗ್ಗೆ ಸಂವಾದ ಮಾಡಲಿಕ್ಕಾಗಿ ನಮ್ಮ ಅರೆಕಳ ಗ್ರಾಮ ಪಂಚಾಯತ್ ನಾವತ್ತು ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಇದ್ದಾರೆ ನಮ್ಮ ಬೇರೆ ಬೇರೆ ಗ್ರಾಮ ಪಂಚಾಯಿತಿಯವರು, ನಮ್ಮ ಸುತ್ತಮುತ್ತಲಿನ ಬಾಳೆಪುಣಿ, ಇರಾ ಮತ್ತು ಬೇರೆ ಕೊಣಾಜೆ ಬೇರೆ ಬೇರೆ ಪಂಚಾಯಿತಿಯವರು ಬಂದು ಸೇರಿಕೊಂಡಿದ್ದಾರೆ. ಇದರ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಪರಿಸರವಾದಿಗಳು, ಸಮಾಜ ಕಾರ್ಯಕರ್ತರು, ಕೃಷಿ ಪಂಡಿತರು, ಎಲ್ಲ ಕ್ಷೇತ್ರದ ಜನರಿದ್ದಾರೆ. ಸೊ ನಾವೆಲ್ಲ ಒಟ್ಟು ಸೇರಿ ಒಂದು ಮಾದರಿ ಕೊಡಲಿಕ್ಕಾಗಿ ಇವತ್ತಿಲ್ಲಿ ಸೇರಿದ್ದೇವೆ. ಇಲ್ಲಿ ವಿಶೇಷ ಕಾಣುವುದಂದರೆ ಈಗ ಮೈಮುನಾ ಅವರು ಬಹುಶಃ ಅವರು ತುಂಬ ಓದಿಲ್ಲ, ಆದರೆ ನನಗೆ ಕಾಣ್ತದೆ ಅವರು ದೊಡ್ಡ ನಮ್ಮ ಯೂನಿವರ್ಸಿಟಿಯ ಕುಲಪತಿಗಳಿಗಿಂತ ಕಡಿಮೆ ಇಲ್ಲ ಹೈನೋದ್ಯಮದಲ್ಲಿ. ಇದು ಅತಿಶಯೋಕ್ತಿ ಅಲ್ಲ, ಯಾಕೆಂದರೆ ಅವತ್ತೊಂದು 4ನೇ ಕ್ಲಾಸನ್ನು ಓದಿ ಇವತ್ತು ಇಂಥ ಒಂದು ಮಾದರಿ ಯಶಸ್ವಿಯಾಗಿ 60 ಪಶುಗಳನ್ನು ಇವತ್ತು ಅವ್ರು ನಿರ್ವಹಣೆ ಮಾಡ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಇದು ನಾನು ಕಂಡುಕೊಂಡದ್ದು. ಯಾಕೆಂದರೆ ಇವರ ಈ ಒಂದು ಮಾದರಿಗೆ ನಾನು ಹೇಳಿದ ಹಾಗೆ ಬಹುಶಃ ಒಂದು ಹೈನುಗಾರಿಕೆಗೆ ಮಾಡಲಿಕ್ಕೆ ಈ ಒಂದು ಯೂನಿವರ್ಸಿಟಿ ಥರದಲ್ಲಿ ಪರಿಗಣಿಸ್ಬೋದು. ಅಂದರೆ ಆ ರೀತಿಯಲ್ಲಿ ಪ್ರೇರಣೆ ಕೊಡೋ ರೀತಿಯಲ್ಲಿ ಅವರ ಕೆಲಸ ಇದೆ, ಈಗ ನಾವು ನೋಡಿದ್ದೇವೆ. ಇದು ನಾವು ಕಂಡುಕೊಂಡದ್ದು. ಮತ್ತು ಒಬ್ಬರು ಮಹಿಳೆಯಾಗಿ, ಅವರೊಬ್ಬರು ವಿಧವೆಯಾಗಿ ಈ ಒಂದು 3 ಜನ ಹೆಣ್ಣು ಮಕ್ಕಳ ಜೊತೆಗೆ ಎಲ್ಲರನ್ನು ಸೇರಿಸಿಕೊಂಡು, ಮತ್ತು ನಾನು ಇಲ್ಲಿ ಕಾಣುವಂಥ ದೊಡ್ಡ ಒಂದು ಸೌಹಾರ್ದತೆಗೆ ನಿಜವಾದ ಭಾರತವನ್ನು ಇಲ್ಲಿ ಕಾಣಲಿಕ್ಕೆ ಆಗ್ತದೆ ಇವತ್ತು ಅವರ ಮನೆಯಲ್ಲಿ. ಅದನ್ನು ನಾವೆಲ್ಲ ಹೇಳ್ತೇವೆ, ಅವರನ್ನು ಪ್ರಾಕ್ಟೀಸ್ ಮಾಡಿ ತೋರಿಸಿದ್ದಾರೆ. ಇದಕ್ಕೊಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಕಂಡುಕೊಂಡಿದ್ದೇವೆ. ನಮ್ಮ ಪುಸ್ತಕಗಳನ್ನ ಮುಖ್ಯಸ್ಥರೇ ಅವರೇ ಬಂದು ಜೊತೆಗೆ ನಮ್ಮ ಜೊತೆಗಿದ್ದಾರೆ. ಮತ್ತು ಸಮಾಜ ಕಾರ್ಯಕರ್ತರು ಎಲ್ಲರೂ ಮತ್ತೊಮ್ಮೆ ಪ್ರಸ್ತಾಪಿಸಿದ ಉಪಸ್ಥಿತಿಯವರನ್ನು ಇವತ್ತು ಕಾರ್ಯಕ್ರಮ ಮುಖ್ಯವಾಗಿ 2 ಇದೆ. ಒಂದು, ನಾವೆಲ್ಲ ಚರ್ಚೆ ಮಾಡ್ತೇವೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ. ಈಗಾಗಲೇ ಒಂದು ಸುಸ್ಥಿರ ಅಂದರೆ ಎಲ್ಲ ಸುಸ್ಥಿರತೆಯೇ ಮಾತಾಡೋದು, ಆದರೆ ಸ್ಥಿರವೇ ಆಗದಿದ್ದರೆ ಸುಸ್ಥಿರ ಹೇಗೆ ಆಗೋದು? ಈ ಸ್ಥಿರವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಹಾಗಾದರೆ ಸುಸ್ಥಿರತೆ ಬಗ್ಗೆ ಮಾತಾಡ್ತಾ ಇರ್ತೇವೆ. ಅಂದರೆ ಸಸ್ಟೈನ್ ಆಗಬೇಕಾದ್ರೆ ಅದು ಒಂದು ಯಾವುದೇ ಏಟೈನ್ ಆಗಬೇಕು, ಯಾವುದೇ ಸುಸ್ಥಿರತೆ ಬರಬೇಕು. ವಿತೌಟ್ ಏಟೈನಿಂಗ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಸಸ್ಟೈನಬಿಲಿಟಿ. ಇದು ಸಮಸ್ಯೆ ಇರುವಂಥದ್ದು. ಯಾಕೆ ಸಸ್ಟೈನ್ ಆಗಲ್ಲ, ಯಾಕೆ ಸುಸ್ಥಿರತೆ ಬರಲ್ಲ? ಜನಸಹಭಾಗಿತ್ವ ಇಲ್ಲ, ಜನಸಹಭಾಗಿತ್ವ ಆಗಿಲ್ಲ. ಇದೆಲ್ಲ ಚರ್ಚೆಗೆ ಬಂದ ವಿಚಾರ, ಅದನ್ನ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಎಲ್ಲ ನಾವು ಮಾತಾಡ್ತೇವೆ, ಜನಸಹಭಾಗಿತ್ವ ಇಲ್ಲದೆ ಯಾವುದೇ ಸುಸ್ಥಿರತೆ ಸಾಧ್ಯ ಇಲ್ಲ. ಆ ದಿಸೆಯಲ್ಲಿ ನಮಗೆ 2 ಮಾದರಿಗಳಲ್ಲಿ ರೂಪುಗೊಂಡಿದೆ, ವಿಶೇಷವಾಗಿ ಅರೆಕಳದಲ್ಲಿ. ಒಂದು, ನಮಗಾಗಲೇ ಇತ್ತೀಚೆಗೆ ಪ್ರಚಾರಕ್ಕೆ ಬಂದಿರೋದು ನಮ್ಮೆಲ್ಲ ಮಾಧ್ಯಮ ಮಿತ್ರರು, ಅನ್ಸಾರ್ ಇನ್ನೊಳ್ಳೆಯವರಿಂದ ಸೇರಿ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರದಿಂದ ಅದ್ಭುತವಾದ ಒಂದು ಸಾಧನೆ ಹೈನೋದ್ಯಮದಲ್ಲಿ ಶ್ರೀಮತಿ ಮೈಮುನಾ ಅವರು ಈಗ ಒಂದು ರಾಜ್ಯ ಮಟ್ಟಕ್ಕೆ ಬಹುಶಃ ಇಲ್ಲಿ ನಮಗೆ ಈ ರೀತಿಯ ಮಾದರಿ ಸಿಗಲಿಕ್ಕಿಲ್ಲ. ಒಬ್ಬರು ವಿಧವೆಯಾಗಿ 3 ಜನ ಹೆಣ್ಣು ಮಕ್ಕಳೊಂದಿಗೆ, ಅದು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆದ ಮಗಳು ಹಟ್ಟಿಯಲ್ಲಿ ಸೆಗಣಿ ಬಾಚಿರುವ ಕೆಲಸ ನಮ್ಮ ದೇಶದ ಯುವ ಪೀಳಿಗೆ ಒಂದು ರೋಲ್ ಮಾಡೆಲ್. ಸೊ ಅದೊಂದು ದೊಡ್ಡ ಮಾದರಿಯಲ್ಲಿ ರೂಪುಗೊಂಡಿದೆ. ಇನ್ನೊಂದು ಈ ಗ್ರಾಮ ಸೌಧ. ನಾವೆಲ್ಲ ಹೇಳ್ತೇವೆ ಗ್ರಾಮ ಸ್ವರಾಜ್, ನಮ್ಮ ಗ್ರಾಮ ಸ್ವರಾಜ್ ಅಂದರೆ ನಿಜವಾದ ಅರ್ಥದಲ್ಲಿ ಗ್ರಾಮ ಸರಕಾರ ಆಗಬೇಕಿದ್ರೆ ಅದಕ್ಕೊಂದು ವ್ಯವಸ್ಥೆ ಬೇಕು. ಆ ದಿಸೆಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ ಬಹುಶಃ ರಾಜ್ಯದ ಮೊದಲ ಪಂಚಾಯಿತಿ. ಒಂದು ಗ್ರಾಮ ಸೌಧ ಈ ರೀತಿಯಲ್ಲಿ ರೂಪುಗೊಂಡು ಗ್ರಾಮ ಸ್ವರಾಜ್ಯ ವ್ಯವಸ್ಥೆಯನ್ನು
ಸೊ ಈ ಗ್ರಾಮ ಸ್ವರಾಜ್ ಜೊತೆಗೆ ಇನ್ನು ಸ್ವಲ್ಪ ನಮ್ಮ ಗ್ರಾಮ ತಯಾರಾಗಿಬಿಟ್ರೆ, ಗ್ರಾಮಸ್ಥರು ತಯಾರಾಗಿಬಿಟ್ರೆ ಹೊಸ ಸುಸ್ಥಿರತೆಯಲ್ಲಿ ಸಾಧ್ಯತೆ ಇದೆ. ಸುಸ್ಥಿರ ಹೈನೋದ್ಯಮ ಇಲ್ಲಿ ಆಗಿದೆ. ಸುಸ್ಥಿರ ಕಸೋದ್ಯಮ ಆಗಬೇಕು. ಈಗ ಕಸ ಅಂದ ಕೂಡಲೇ ನಮಗೆಲ್ಲರೂ ನಿರ್ಲಕ್ಷ್ಯ. ಕಸ ನಮ್ಮದಲ್ಲ. ನಾವು ಕಸವನ್ನು ತಯಾರು ಮಾಡ್ತೇವೆ, ಬೇರೆಯವರಿಗೆ ಕೊಡ್ತೇವೆ. ಅಂದರೆ ಬೇರೆಯವರು ಅದನ್ನು ನಿರ್ವಹಣೆ ಮಾಡಬೇಕು. ನಮ್ಮ ಕಸಕ್ಕೆ ನಾವು ಹೊಣೆ. ಈ ಜವಾಬ್ದಾರಿ ಜನರಿಗೆ ಯಾವರಿಗೆ ಬರುವುದಿಲ್ಲ, ಅಲ್ಲಿವರೆಗೆ ಸುಸ್ಥಿರತೆ ಸಾಧಿಸಲಿಕ್ಕೆ ಆಗುವುದಿಲ್ಲ. ಆ ದಿಸೆಯಲ್ಲಿ ಈ ಒಂದು ಸಂವಾದ ಆಗಲಿಕ್ಕೆ ಬಹುಶಃ ಈ ನಮ್ಮ ಅರೆಕಳ ಪಂಚಾಯತಿಯಲ್ಲಿ ಪ್ರಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಒಣಸೆ ಬಹುಶಃ ಕಸ ಉದ್ಯಮದಲ್ಲಿ ಅಥವಾ ಒಂದು ಸ್ವಚ್ಛತೆಯಲ್ಲಿ, ಕಸ ನಿರ್ವಹಣೆಯಲ್ಲಿ ಒಣಸೆ ಈಗ ನಮ್ಮ ರಾಜ್ಯ, ಜಿಲ್ಲೆ, ದೇಶಕ್ಕೆಲ್ಲ, ವಿಶ್ವಕ್ಕೆ ಒಂದು ಮಾದರಿ ಇದೆ. ಹಾಗೆ ಒಣಸೆಗೆ ಬೇರೆ ದೇಶದ ಜನರು ತರಬೇತಿಗೆ ಬರುವಂಥ ಪರಿಸ್ಥಿತಿ ಇದೆ. ಒಣಸೆಯಲ್ಲಿ ನಮ್ಮ IAS ಅಧಿಕಾರಿಗಳಿಗೆ ತರಬೇತಿ ತಂಡ ಒಣಸೆಗೆ ಹೋಗ್ತದೆ. ಒಣಸೆಯಲ್ಲಿ ಅದು ಒಂದು ಕಸಕ್ಕೆ, ನಾನೀಗಾಗಲೇ ಹೇಳಿದೆ, ನಮ್ಮಲ್ಲಿ ಬೇರೆ ವಿಶ್ವವಿದ್ಯಾಲಯಗಳಿದೆ. ನಮ್ಮ ಕಸ ನಿರ್ವಹಣೆಗೆ ಒಣಸೆ ಒಂದು ವಿಶ್ವವಿದ್ಯಾಲಯ, ಒಣಸೆಯ ಮಾದರಿ. ಬೇರೆ ದೇಶದವರು ಬಂದಿದ್ದಾರೆ. ಒಂದು ಗ್ರಾಮದಿಂದ ಶುರುವಾಗಿ ಈಗ 7 ಗ್ರಾಮದ ಕಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮಗೆ ಇಲ್ಲಿ ಕಸ ಅಂದರೆ ಜ್ವರ ಬರ್ತದೆ. ವಿಶೇಷವಾಗಿ ಪಂಚಾಯಿತಿ ಆಡಳಿತ ಮಂಡಳಿಯವರಿಗೆ ಕಸ ಅಂತ ಕೂಡಲೇ ಇವತ್ತು ಜ್ವರ ಬರುವ ಪರಿಸ್ಥಿತಿ ಇದೆ. ಕಸ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಸಕ್ಕೆ ನಾವು ಸೋತಿದ್ದೇವೆ. ಈ ದಿಸೆಯಲ್ಲಿ ಬಹುಶಃ ಒಣಸೆ ಅಧ್ಯಕ್ಷರು, ಬಹಳ ಅಪರೂಪದ ಅಧ್ಯಕ್ಷರು ಒಣಸೆಯವರು, ಉದಯ ಕುಮಾರ್ ಶೆಟ್ಟರು. ಒಣಸೆಯಲ್ಲಿ ಕಸದಲ್ಲಿ ಕೆಲಸ ಮಾಡುವಂಥವರನ್ನು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಕರೆಸಿ ಅವರಿಗೆ ಪಾದಪೂಜೆ ಮಾಡಿದ್ದಾರೆ. ಅಲ್ಲಿಯ ಸೇನಾನಿಗಳಿಗೆ, ಸ್ವಚ್ಛತಾ ಸೇನಾನಿಗಳಿಗೆ. ಒಣಸೆ ಉದಯ ಕುಮಾರ್ ಶೆಟ್ಟರು ಮೊರೆಕೋಗೆ ಹೋಗಿ ಬಂದಿದ್ದಾರೆ ಇತ್ತೀಚೆಗೆ. ಮೊರೆಕೋ ಅಂದರೆ ಅಲ್ಲಿ ನಮ್ಮ ದೊಡ್ಡ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ನಮ್ಮ ಸರ್ಕಾರದ ಪರವಾಗಿ ಉದಯ ಕುಮಾರ್ ಶೆಟ್ಟರು ಹೋಗಿದ್ರೆ ಬಹುಶಃ ನಮ್ಮ ರಾಜ್ಯದ ಪ್ರಥಮ ಅಧ್ಯಕ್ಷರು ಮೊರೆಕೋಗೆ ಹೋಗಿ ಬಂದಿದ್ದಾರೆ. ನಾನು ಅತಿಶಯೋಕ್ತಿ ಮಾಡ್ತಾ ಇಲ್ಲ. ಅವರು ಬಹಳ ಸರಳ ವ್ಯಕ್ತಿ. ಕಳೆದ 7 ವರ್ಷದಿಂದ ಅಧ್ಯಕ್ಷರಾಗಿ ಒಂದು ಮಾದರಿಯನ್ನು ರೂಪು ಮಾಡಿಕೊಟ್ಟಿದ್ದಾರೆ. ನಾವು ಬಹಳಷ್ಟು ಕಡೆಗಳು ಕಲಿತಿದ್ದೇವೆ. ಆದರೆ ಒಣಸೆ ನಮ್ಮಲ್ಲಿ ಬಂದು ನೋಡಿಕೊಂಡು ಹೋಗಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಮ್ಮ ಕೆಲವು ಮಾದರಿಗಳನ್ನು ನೋಡಿ ಅಲ್ಲಿ ಕೆಲಸ ಪ್ರಾರಂಭ ಮಾಡಿದವರು. ಈಗ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಉಡುಪಿಗೆ ಅಲ್ಲ, ರಾಜ್ಯಕ್ಕೆಲ್ಲ, ದೇಶಕ್ಕೆಲ್ಲ, ವಿಶ್ವಕ್ಕೆ ಒಂದು ಮಾದರಿಯಾಗಿ ರೂಪುಗೊಂಡಿದೆ. ಇದು ಯಾರು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಏನು ಪೇಪರ್ ಆಡಿಟ್ ಅಲ್ಲ, ಸೋಷಿಯಲ್ ಆಡಿಟ್, ಅಲ್ಲಿ ಹೋಗಿ ಲೈವ್ ಆಗಿ ನೋಡ್ಲಿಕ್ಕೆ ಆಗ್ತದೆ. ಸೊ ಅಂಥ ಅಧ್ಯಕ್ಷರು ಇವತ್ತು ಬಂದರೆ ನಮಗೆ ಸ್ವಲ್ಪ ಸಂವಾದ ಮಾಡಿದರೆ ಪ್ರೇರಣೆ ಆಗ್ಬೋದು. ನಮ್ಮ ಇಲ್ಲಿಯ ಅಧ್ಯಕ್ಷರ ಮಾತನಾಡಿದಾಗ ಬಹಳ ಪ್ರೀತಿಯಿಂದ ಅರೆಕಳ ಪಂಚಾಯತ್ನವರು ನಾವು ಖಂಡಿತ ಇದು ಒಂದು ಕೆಲಸ ನಾವು ಯಶಸ್ವಿ ಆದರೆ ಒಂದು ಆದ್ಯ ದಿಸೆಯಲ್ಲಿ ಅವರ ಸಂಕಲ್ಪ ಮಾಡಿ ಇವತ್ತು ನಾವಿಲ್ಲಿ ಸೇರಿದ್ದೇವೆ. ಅವರು ಕೂಡ ಒಂದು ಅಪರೂಪದ ಅಧ್ಯಕ್ಷರಿದ್ದಾರೆ. ಹೀಗೆ ಬಹಳ ಯುವಕರು ಈ ರೀತಿ ಒಂದು ಮಾದರಿ ರೂಪಿಸಿಕೊಡ್ತಿದ್ದಾರೆ. ಯಾಕೆಂದರೆ ಇದೆಲ್ಲ ನಾನು ಹೇಳ್ತಾ ಇರೋದು ಇವತ್ತು ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿ ಕೊಡುವ ರೀತಿಯಲ್ಲಿ ಪ್ರಾರಂಭ ಆಗಿದೆ. ನಾವು ಮುಂದೆ ಕೊಂಡೋಗಬೇಕು. ಆ ದಿಸೆಯಲ್ಲಿ ಒಂದು ಸಂವಾದಕ್ಕಾಗಿ ಇವತ್ತು ವಿಶೇಷವಾಗಿ ನಮಗೆ ಈ ಪಂಚಾಯತಿನಲ್ಲಿ ಒಣಸೆಯ ಮಾದರಿಯಲ್ಲಿ ಕಸೋದ್ಯಮ ಆಗಬೇಕು. ಗ್ರಾಮ ಸ್ವರಾಜ್ಯ ವ್ಯವಸ್ಥೆ ಆಗಿದೆ. ಕಸಕ್ಕೆ ಹೇಗೆ ಮಾಡಿ ಸಂವಾದ ಮಾಡಲಿಕ್ಕೆ ಈ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆ, ಶಿಕ್ಷಣ ಸಂಸ್ಥೆ, ಸಂಘ ಸಂಸ್ಥೆಗಳು ಸೇರಿದ್ದೇವೆ. ಬೇರೆ ಹತ್ತಿರದ ಪಂಚಾಯತಿಗಳು ಸೇರಿಕೊಂಡಿದ್ದೇವೆ. ಆ ಪಂಚಾಯತಿಗಳ ಪ್ರೇರಣೆ ಮಾಡಬೇಕು ಅಂತ ದೃಷ್ಟಿಯಿಂದ ಸೇರಿದ್ದೇವೆ. ಮುಂದಕ್ಕೆ ನಾವು ಹೆಚ್ಚು ಮಾತುಕತೆ ಇರುವುದಿಲ್ಲ. ಸಂವಾದ ಉದಯ ಕುಮಾರ್ ಶೆಟ್ಟರು ಸ್ವಲ್ಪ ಅನುಭವ ಕೊಟ್ಟರೆ ಅದರ ನಂತರ ನಾವು ಕಾರ್ಯಕ್ರಮವನ್ನು ಮಾತುಕತೆ ಮೂಲಕ ಮಾಡುವ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೋಲಾರ್ ದೀಪವನ್ನು, ಸೋಲಾರ್ ಬೆಳಕನ್ನು ಒಳಗೆ ತರುವುದರ ಮೂಲಕ ಸೌರಶಕ್ತಿಯಿಂದ ಇದೊಂದು ಚಾಲನೆ ಕೊಡಬೇಕಂತ ಪಂಚಾಯತಿನ ಪ್ರಥಮ ಪ್ರಜೆ ಅಧ್ಯಕ್ಷರಿಗೆ ಭದ್ರತೆಯವರಿಗೆ ಕೇಳಿಕೊಳ್ತೇವೆ. ಅನುಭವವನ್ನು ನಮಗೆ ಇರಬೇಕು ಮತ್ತು ನಾವು ಅವರ ಜೊತೆಗೆ ಮಾತುಕತೆ ಮಾಡಲಿಕ್ಕೆ ಅವಕಾಶ ಇದೆ. ಉದಯ ಕುಮಾರ್ ಶೆಟ್ಟರು ನಮಗೆ ನಿಮ್ಮ ಸ್ವಚ್ಛತಾ ಸಂದೇಶ ಪ್ರೇರಣೆ ನೀಡಬೇಕು ಕೇಳ್ಕೊಳ್ತೀವಿ. ಗೌರವದಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಅವರು ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರೀತಿ ಹಾಗೂ ನಮಗೆ ಅವರಿರ್ತಕ್ಕಂಥ ಅಭಿಮಾನ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದು ಮುಟ್ಟಿಸಿದೆ. ಯಾಕಂದ್ರೆ ಬಹಳಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇನೆ. ಬಹುಶಃ ಈ ಒಂದು ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕಾಗಿ ನನ್ನನ್ನು ಇಲ್ಲಿ ಕರೆದಕ್ಕೆ ಬಹುಶಃ ನಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಾನೊಂದು ಸ್ವಲ್ಪ ಹೊತ್ತು ನಾನು ಕೆಲವು ವಿಚಾರಗಳನ್ನು, ನನ್ನ ಅನುಭವಗಳನ್ನ ಹಂಚಿಕೊಳ್ತೇನೆ. ನಂತರ ಚರ್ಚೆಗಳ ಮುಖಾಂತರ ವಿಷಯ ಹೊರಗೆ ಬಂದ್ರೆ ನಮಗೂ ಸ್ವಲ್ಪ ಬರ್ತದೆ, ಹಾಗೆ ನಿಮ್ಗೆ ಬೇಕಾದ ವಿಚಾರಗಳು ನಿಮ್ಗೆ ಸಿಗ್ತದೆ. ಸೊ ಈ ಪಂಚಾಯತಿಗೆ ಕಂಪೌಂಡ್ ಒಳಗಡೆ ಬರುವಾಗಲೇ ತುಂಬಾ ಖುಷಿ ಆಯಿತು. ಬಂದ ಕೂಡಲೇ ಅಧ್ಯಕ್ಷರ ವೇದಿಕೆ ಕೂತ್ ಕೂಡಲೇ ಕೇಳಿದೆ, ನಿಮ್ಮ ಗ್ರಾಮ ಪಂಚಾಯತ್ನ ಆದಾಯ ಎಷ್ಟು ಅಂತ ಹೇಳಿ. ಅವ್ರು ಹೇಳಿದ್ರು 15 ಲಕ್ಷ ಅಂತ ಹೇಳಿ. ಬಹುಶಃ ಅಲ್ಲಿಗೆ ನಮಗೆ ಶಾಕ್ ಆದಾಗೈತೆ. 15 ಲಕ್ಷ ಪಂಚಾಯತ್ ವಾರ್ಷಿಕ ಆದಾಯವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಕಟ್ಟಡವನ್ನ ಕಟ್ಟಬಹುದಾ ಅಂತ ಹೇಳಿ. ಈ ಹರೇಕಳ ಗ್ರಾಮ ಪಂಚಾಯತ್ ಕೆಲವೊಂದು ವಿಚಾರಗಳಿಗೆ ಹೆಸರು ಮಾಡಿರ್ತಕ್ಕಂಥ ಪಂಚಾಯತ್. ನಮಗೆ ಹರೇಕಳ ಒಂದು ಗೊತ್ತಿರಲಿಲ್ಲ. ರಾಜಪ್ಪ ಅವರಿಗೆ ಯಾವಾಗ ಪ್ರಶಸ್ತಿ ಬಂತು ಅವರ ಸರಳತೆಲ್ಲ ಸ್ವಲ್ಪ ನೋಡಿ ಓದಿ ತಿಳ್ಕೊಳ್ಳೋರು. ಹಾಗೆ ಓಟದ ಒಂದು ಪ್ರೋಗ್ರಾಮ್ ಅಲ್ಲಿ ಸಹ ಅವ್ರನ್ನ ಭೇಟಿ
ಒಂದು ಅವಕಾಶ ಸಹ ಆಯಿತು. ಈ ಸಂದರ್ಭದಲ್ಲಿ ಅವರಿಗೂ ಸಹ ಗೌರವವನ್ನು ಸಲ್ಲಿಸಿಕೊಳ್ತಾ ವಿಶೇಷ ರೀತಿಯಲ್ಲಿ ಮೈಮುನ ಮತ್ತು ಅವರ ಮಗಳಿಗೆ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ಸ್ ಅನ್ನು ಸ್ವಲ್ಪ ನೋಡಿದೆ, ತುಂಬಾ ಸಂತೋಷ ಆಯಿತು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಗಳಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿರ್ಬೋದು ಏನ್ ಮಾಡ್ತಾ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಕಟ್ಟಡಗಳನ್ನು ಕಟ್ಟುವಂಥದ್ದು, ರಸ್ತೆಗಳನ್ನು ನಿರ್ಮಿಸುವಂಥದ್ದು, ಡ್ಯಾಮ್ ಅಥವಾ ಸೇತುವೆಗಳನ್ನು ನಿರ್ಮಿಸುವ ಬಹುಶಃ ಇಂಥದ್ದೆಲ್ಲ ಮಾಡಿದ್ರೆ ಮಾತ್ರ ಅಭಿವೃದ್ಧಿ ಅಂತ ಹೇಳಿ ತಿಳ್ಕೊಳ್ತಾರೆ. ಇದು ಅಭಿವೃದ್ಧಿಯ ಭಾಗ, ನಾವೆಲ್ಲರೂ ಮಾಡಲೇಬೇಕಾದಂತಹ ಒಂದು ಅಭಿವೃದ್ಧಿಯ ಒಂದು ಭಾಗ, ಕಡ್ಡಾಯ ಕೂಡ. ಆದ್ರೆ ಅದನ್ನ ಬಿಟ್ಟು ಬಹುಶಃ ಆಚೆ ನಾವು ಆಲೋಚನೆ ಮಾಡಿದ್ರೆ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿಯ ಶಿಕ್ಷಣದ ಗುಣಮಟ್ಟಗಳಿರ್ಬೋದು, ಆರೋಗ್ಯ ಇರ್ಬೋದು, ಹಾಗೆ ನೈರ್ಮಲ್ಯಗಳಿರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಉದ್ಯೋಗ ಕೊಡ್ತಕ್ಕಂಥ ಅವಕಾಶಗಳಿರ್ಬೋದು, ಅಥವಾ ಕೌಶಲ್ಯಾಭಿವೃದ್ಧಿ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ವುಮನ್ ಎಂಪವರ್ಮೆಂಟ್, ಇದೆಲ್ಲ ಆ ಊರಿನ ನಿಜವಾದ ಅಭಿವೃದ್ಧಿಯ ದ್ಯೋತಕ ಆಗಿರ್ತದೆ. ಸೊ ಇದರಲ್ಲೆಲ್ಲ ನಾವು ಸಾಧನೆಗಳನ್ನು ಮಾಡಿದಾಗ ಮಾತ್ರ ನಾವು ನಿಜವಾದ ಅಭಿವೃದ್ಧಿಯನ್ನ ಸಾಧಿಸಬೇಕಾಗ್ತದೆ ಅನ್ನೋದು ನಮ್ಮದೊಂದು ಅನಿಸಿಕೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಸಹ ಕಾರ್ಯಪ್ರವೃತ್ತರಾಗಿರುವುದು ತುಂಬಾ ಸಂತೋಷಕರ ವಿಚಾರ. ಸೊ ನಾವು ನಮ್ಮ ಗ್ರಾಮ ಪಂಚಾಯತ್ ಕೂಡ ಒಂದು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರ್ತಕ್ಕಂಥ ಹೋಬಳಿ ಕೇಂದ್ರದಲ್ಲಿರ್ತಕ್ಕಂಥ ಒಂದೇ ಗ್ರಾಮವನ್ನು ಹೊಂದಿರತಕ್ಕಂಥ ಒಂದು ಸಣ್ಣ ಪಂಚಾಯತ್. ನಮ್ಮ ಆದಾಯ ಸಹ ಬಹಳಷ್ಟು ಕಡಿಮೆ. ಈಗ ಏನೆಲ್ಲ ಮಾಡಿ ಒಂದು 17 ಲಕ್ಷ ಕರವಣಿಗೆ ಮುಗಿಸಿದ್ದೇವೆ, ಮೊದಲು ಬಹಳಷ್ಟು ಕಡಿಮೆ ಇತ್ತು. 2000ರಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಇತ್ತು. ಹಾಗೆ ಸ್ವಲ್ಪ ಎಷ್ಟು ಅದು ಈಗ ಅದನ್ನ ಹೇಗೋ ಒಂದು ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ತಾ ಇವತ್ತು ಸುಮಾರು 17 ಲಕ್ಷಕ್ಕೆ ತಗೊಂಡೋಗಿ ಮುಗಿಸಿದ್ದೇವೆ. ಯಾಕೆ ಹೇಳ್ತದೆ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳನ್ನ ಮಾಡುವಾಗ ನಮ್ಮ ಗ್ರಾಮ ಪಂಚಾಯತ್ನ ಆದಾಯ ಸಹ ಮುಖ್ಯ ಆಗಿರ್ತದೆ. ಬಟ್ ಇಲ್ಲಿ ಆದಾಯವೇ ಅಂತಿಮ ಅಲ್ಲ. ನಾವು ಮನಸ್ಸು ಮಾಡಿದ್ರೆ ಯಾವುದೇ ರೂಪದಲ್ಲಾದ್ರೂ ಆದಾಯವನ್ನು ಹೊಂದಾಣಿಕೆ ಮಾಡಿಕೊಳ್ಳೋದು ಬರೀ ಕಷ್ಟದ ಕೆಲಸ. ಈಗ ನಮ್ಮ ಪಂಚಾಯತ್ನಲ್ಲಿ ಹೋಬಳಿ ಕೇಂದ್ರದಲ್ಲಿ ಇರ್ತಕ್ಕಂಥ ಪಂಚಾಯತ್ ಆದ್ರಿಂದ, ಹಾಗೆ ಕೊಲ್ಲೂರಿಗೆ ಹೋಗುವ ದಾರಿ ಆದ್ರಿಂದ ನಮ್ಮಲ್ಲಿ ಸಮಸ್ಯೆಗಳು ಸಾಕಷ್ಟಿತ್ತು. ಯಾಕಂತ ಹೇಳಿದ್ರೆ ನಾನು ಬೇರೆ ಬೇರೆ ಪಂಚಾಯತ್ಗೆಲ್ಲ ಹೋಗಿ ನೋಡಿರುವಂಥವನು. ನಮ್ದು ಗ್ರಾಮ ಸಭೆಗಳಲ್ಲಿ ಚರ್ಚೆಗಳಾಗ್ತಿತ್ತು, ಪೇಪರ್ನಲ್ಲಿ ಬರೀತಾ ಇದ್ರು. ನಾವು ಹಳ್ಳಿ ಭಾಗದ ಕಸವನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದೇವೆ, ಪೇಟೆ ಭಾಗದ ಕಸವನ್ನು ಒಟ್ಟು ಮಾಡಿ ಹೊಳೆಯ ಬದಿಯಲ್ಲಿ ಚಕ್ರ ನದಿ ಅಂತೇಳಿ ಹೊಳೆ ಇದೆ, ಆ ಹೊಳೆಯ ಬದಿಯಲ್ಲಿ ಸುಡ್ತಾ ಇದ್ರು. ಇದೆಲ್ಲ ಪೇಪರ್ನಲ್ಲಿ ಬರ್ತಾ ಇತ್ತು. ಇದು ತುಂಬಾ ಮುಜುಗರ ಆಗ್ತಕ್ಕಂಥ ಒಂದು ವಿಚಾರ ಆಗಿದೆ. ಸೊ ಇದನ್ನ ಹೇಗಾದ್ರೂ ಮಾಡಿ ಪ್ರಯತ್ನ ಮಾಡಲೇಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಾವು ಅದರ ಬಗ್ಗೆ ಆ ವಿಚಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ ಇವತ್ತು ಪಂಚಾಯತ್ ರಾಜ್ ಕಮಿಷನರ್ ಆಗಿದ್ದಾರೆ ಪ್ರಿಯಾಂಕ ಮೇರಿ ಫ್ರಾನ್ಸಿಸ್. ಅವತ್ತು ಉಡುಪಿಯ DC ಮತ್ತು CO ಎರಡೂ ಹುದ್ದೆಯನ್ನು ಅವರು ಹೊಂದಿದ್ರು. ಅವರು ವೆಲ್ಲೂರು ಶ್ರೀನಿವಾಸನ್ ಅವರನ್ನ ನಮ್ಮ ಉಡುಪಿ ಜಿಲ್ಲೆಗೆ ಕರೆಸಿ ಒಂದು ತರಬೇತಿಯನ್ನು ಕೊಟ್ಟರು. ತರಬೇತಿಯನ್ನು ಕೊಟ್ಟ ನಂತರ ಯಾರಾದರೂ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಈ ಮಾಡೆಲ್ ಅನ್ನ ಮಾಡಲಿಕ್ಕೆ ಮುಂದೆ ಬನ್ನಿ ಅಂತ ಹೇಳಿದವಾಗ, ಸೊ ತರಬೇತಿಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಭಾಗವಹಿಸಿದ್ರು. ಆದ್ರೆ ಯಾಕಂದ್ರೆ ನಾವು ಥಿಯರಿಟಿಕಲಿ ಕೇಳೋದು ಸುಲಭ, ಪ್ರಾಕ್ಟಿಕಲಿ ಮಾಡೋದು ತುಂಬಾ ಕಷ್ಟ ಇರ್ತದೆ, ಅದು ಖಂಡಿತ ಗೊತ್ತಿರ್ತದೆ. ಸೊ ಅದಕ್ಕಾಗಿ ಯಾವುದೇ ಗ್ರಾಮ ಪಂಚಾಯತ್ನವರು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ನಂತರ DC ಅವರ ಹತ್ರ ನಾನು ಮಾತಾಡಿ ನಮ್ಮಲ್ಲಿ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿದ್ರು. ಸೊ ಕೇವಲ 10 ದಿನದ ಅವಕಾಶವನ್ನು ನಮ್ಗೆ ನೀಡಿದ್ರು. 10 ದಿನದ ಅವಕಾಶದಲ್ಲಿ ಏನೋ ಆದಾಯ ಇದ್ದಿರತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಹೇಗೆ ಮಾಡೋದು ಅನ್ನೋದು ಬಹುಶಃ ನಮಗೆ ಒಂದು ಚಾಲೆಂಜ್ ಆಗಿತ್ತು. ಅದರಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡ್ವಿ. 2017 ಸೆಪ್ಟೆಂಬರ್ 16ಕ್ಕೆ ನಮ್ಮ SLR ಅನ್ನೋ ಒಂದು ಕಾನ್ಸೆಪ್ಟ್, ಅದು ಈ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಉಡುಪಿ ಜಿಲ್ಲೆಯ ವಣಸೆ ಗ್ರಾಮ ಪಂಚಾಯತ್ನಲ್ಲಿ ಅದು ಚಾಲನೆಗೆ ಸಿಗ್ತದೆ. ಸೊ ಈಗ ನಿರಂತರ 6 ವರ್ಷ ಆಯಿತು. ಈ 6 ವರ್ಷವನ್ನ ನಾವು ಸ್ವಲ್ಪ ಅವಲೋಕನ ಮಾಡಿ ನೋಡ್ತಾ ಹೋದ್ರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ 6,047 ಪಂಚಾಯತ್ ಇದೆ. 6,047 1000ಕ್ಕೂ ಅಧಿಕ ಪಂಚಾಯತ್ನವರು ನಮ್ಮಲ್ಲಿ ಭೇಟಿ ನೀಡಿದ್ದಾರೆ. ಸೊ ಮಂಗಳೂರು ಜಿಲ್ಲೆಯ ಹೆಚ್ಚಿನ ಪಂಚಾಯತ್, ನನ್ನ ಲೆಕ್ಕ ಸುಮಾರು 80-90% ಪಂಚಾಯತ್ನವರು ನಮ್ಮ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ್ದಾರೆ. ಇವನ್ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, CO ಸಹ ವಿತ್ ಫುಲ್ ಬಾಡಿ ಅಧಿಕಾರಿಗಳು ಮತ್ತು ಅಷ್ಟು ಜನ ಸದಸ್ಯರು ಒಳಗೊಂಡ ತಂಡ ಸಹ ನಮ್ಮಲ್ಲಿ ಬಂದು ಭೇಟಿ ನೀಡಿ ಅಲ್ಲಿ ಅಧ್ಯಯನ ಮಾಡಿ ಕೆಲವೊಂದು ಪಂಚಾಯತ್ಗಳಲ್ಲಿ ಇವತ್ತು ಅದನ್ನ ಆರಂಭ ಮಾಡಿದೆ. ಹಾಗೆ ಬಾಳೆಕೊಡಿ ಫುಲ್ ಟೀಮ್ ಕೆಲಸಗಾರರೇ ಮತ್ತು ಅವರಿಗೆ 10 ದಿನಗಳ ತರಬೇತಿಯನ್ನು ನೀಡಿ ಬಾಳೆಕೊಡಿಯಲ್ಲಿ ಇವತ್ತು ಆರಂಭವನ್ನು
ಮಾಡಲಾಗಿದೆ. ಇದು ಅತ್ಯಂತ ಯಶಸ್ವಿಯಾಗಿ 6 ವರ್ಷಗಳಿಂದ ನಡ್ಕೊಂಡು ಹೋಗ್ತಾ ಇದೆ. ಸೊ ನಾವು ನಮಗೆ ಕೆಲವು ಸರಿ ಅಂದ್ರೆ ನಮಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ 1000ಕ್ಕಿಂತ ಜಾಸ್ತಿ ಪಂಚಾಯತ್ ವಿಸಿಟ್ ಮಾಡಿದ್ದಾರೆ. ಸುಮಾರು 25ಕ್ಕಿಂತ ಜಾಸ್ತಿ IAS ಅಧಿಕಾರಿಗಳು ನಮ್ಮಲ್ಲಿಗೆ ಬಂದು ಹೋಗಿದ್ದಾರೆ. ಸುಮಾರು 100ಕ್ಕಿಂತ ಜಾಸ್ತಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಅಜಿಮ್ ಪ್ರೇಮ್ಜಿ ಅಂತ ನಿಮ್ಮ ಮಂಗಳೂರು ಇರ್ತಕ್ಕಂಥ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳೆಲ್ಲ ಒಂದು ಭೇಟಿ ನೀಡಲು ಹೋಗಿದ್ದಾರೆ. ಈ ರಾಜ್ಯದ ಒಂದು ಬೇರೆ ಬೇರೆ ರಾಜ್ಯದ NGOಗಳು, ಪ್ರಮುಖ NGOಗಳು ಭೇಟಿ ನೀಡಿದ್ದಾರೆ. ಸಾಕಷ್ಟು ಜನ ಭೇಟಿ ನೀಡ್ತಾರೆ ಅಂತ ಹೇಳಿದ್ರೆ ಅಲ್ಲೇನೋ ಏನೋ ಒಂದು ಸಿಕ್ಕಿದ್ರಿಂದ ಬಹುಶಃ ಆದ್ರಿಂದ ಮಾತ್ರ ಭೇಟಿ ನೀಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಇದನ್ನ ಯಾಕೆ ಭೇಟಿ ನೀಡ್ತಾರೆ, ಇದು ನಮ್ಮಲ್ಲಿ ಏನಿದೆ ಅಂತೇಳಿ ನಾವೇ ಕೆಲಸ ಆಲೋಚನೆ ಮಾಡಿಕೊಂಡ್ರೆ ನಾನು ಕಂಡುಕೊಂಡಂತ ಪ್ರಮುಖ ಒಂದು 4 ವಿಚಾರಗಳು. ಒಂದು, ನಮ್ಮ ಮಾಡೆಲ್ ಏನಿದೆ ಅದು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಮಾಡಿದಂತ ಮಾಡೆಲ್. ಯಾಕಂದ್ರೆ ನಮ್ಮ ಹತ್ರ ಹಣ ಇರಲಿಲ್ಲ, ಅವಾಗ ಹಣ ಇಲ್ಲದೆ ಮಾಡ್ತಕ್ಕಂಥ ಒಂದು ಮಾಡೆಲ್. ಅದು ಇರ್ತಕ್ಕಂಥ ಸ್ವಲ್ಪ ಅನುದಾನವನ್ನೇ ಬಳಸಿಕೊಂಡು ಕೇವಲ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದಂಥ ಯೋಜನೆ. ಅಂದ್ರೆ ನಮ್ಮಲ್ಲಿ 3 ಹಳೆ ಕ್ವಾರ್ಟರ್ಸ್ ಇತ್ತು. ಒಂದು PDO ಕ್ವಾರ್ಟರ್ಸ್ ಗುಡ್ ಕಂಡೀಷನ್ ಇತ್ತು, PDO ಲೋಕಲ್ ಆದ್ರಿಂದ ಆ ಕ್ವಾರ್ಟರ್ಸ್ ಖಾಲಿ ಇತ್ತು. ಇನ್ನೆರಡು ವಾಸ್ತವಕ್ಕೆ ಯೋಗ್ಯ ಇಲ್ಲದಂತ ಒಂದು ಕೃಷಿ ಇಲಾಖೆ ಕ್ವಾರ್ಟರ್ಸ್, ಒಂದು ಪಂಚಾಯತ್ ರೆಪ್ಯೂಟ್ ಕ್ವಾರ್ಟರ್ಸ್, 3 ಕ್ವಾರ್ಟರ್ಸ್ ಒಟ್ಟಿಗೆ ಇರೋದ್ರಿಂದ ಅದನ್ನ ಬೇಕಾದ ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ ಒಂದು ಕಾಂಪೋಸ್ಟ್ ಶೆಡ್, ಒಂದು ಗೌ ಶೆಡ್, ಹಾಗೆ ಮನೆಗೆ ಕೊಡಲಿಕ್ಕೆ ಬಕೆಟ್, ಒಂದು ಟಾಟಾ ಎಸ್ ಗಾಡಿ. ಸೊ ಇಷ್ಟನ್ನೆಲ್ಲ ಸೇರಿಸಿಕೊಂಡು ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಯೋಜನೆಯನ್ನ ಮಾಡಿ ಆರಂಭ ಮಾಡಿದ್ರು. ಅದರಿಂದ ತುಂಬಾ ಲೋ ಬಜೆಟ್ ನಲ್ಲಿಯೂ ಸಹ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳೋದಕ್ಕೆ ನಮ್ಮದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಯಾಕಂದ್ರೆ ಸಮಸ್ಯೆ ಬರುವುದೇ ಹಣಕಾಸಿನ ಯೋಜನೆ ತಯಾರು ಮಾಡಬೇಕಂತ ಹೇಳಿದ ಕೂಡಲೇ ಹಣಕಾಸಿನ ಮೂಲವನ್ನು ನಾವು ಹುಡುಕಲೇಬೇಕು. ಹಾಗಾಗಿ ಲೋ ಕಾಸ್ಟ್ ನಲ್ಲಿ ಮಾಡಲಿಕ್ಕೆ ಒಂದು ಬೆಸ್ಟ್ ಮಾಡೆಲ್. ಇನ್ನೊಂದು, ನಾವು ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಆರಂಭ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಬರುವಂತದ್ದೇ ಜಾಗದ ಸಮಸ್ಯೆ. ಇಲ್ಲಿ ಊರ ಹತ್ರ ಮಾಡಬೇಡಿ, ಇಲ್ಲಿ ಮಾಡಿ, ಇಲ್ಲಿ ಬರಬೇಡಿ. ಸೊ ಇದೆಲ್ಲ ಸಮಸ್ಯೆಗಳು. ಸೊ ನಾವು ಆಯ್ಕೆ ಮಾಡ್ಕೊಂಡಂತ ಜಾಗ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪ್ರದೇಶ. ಕಂಪೌಂಡಿಗೆ ತಾಕೊಂಡು, ನಮ್ಮ ಹೆಸರು ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪೌಂಡಿಗೆ ತಾಕೊಂಡು ಇವತ್ತು 450 ಮಕ್ಕಳಿದ್ದಾರೆ ಆ ಶಾಲೆಗೆ. ಮತ್ತೆ ಶಾಲೆಗೆ ಮತ್ತು ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಧ್ಯೆ ಒಂದೇ ಗೋಡೆ, ಒಂದು ಕಂಪೌಂಡ್ ವಾಲ್ ಮಾತ್ರ ಇರುವಂಥದ್ದು, ಅಷ್ಟು ಹತ್ರ ಇದೆ. ನಮ್ಮ ಕಂಪೌಂಡ್ ಒಳಗಡೆ ಅಂಗನವಾಡಿ ಇದೆ, ಸುಮಾರು 25 ಮಕ್ಕಳಿದ್ದಾರೆ ಅಂಗನವಾಡಿಯಲ್ಲಿ. ಕಂಪೌಂಡಿನ ಎದುರುಗಡೆ ಮಿಲ್ಕ್ ಡೈರಿ ಇದೆ. ಪ್ರತಿದಿನ 100 ಮಹಿಳೆಯರು ಆಗ್ತಾರೆ. ಹಾಗೆ ಸುತ್ತಲೂ ಮನೆಗಳಿದೆ, ವಾಸ್ತವ್ಯದ ಮನೆಗಳಿದೆ. ಸೊ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡು ಅಲ್ಲಿ ಆರಂಭವನ್ನು ಮಾಡಿದಂತಹ ಒಂದು ಸಂಸ್ಥೆ 6 ವರ್ಷಗಳವರೆಗೆ ಯಾವುದೇ ತೊಂದರೆ ಇದ್ದಿಲ್ಲ. ಯಾರಿಗೂ ಒಂದು ಆರೋಗ್ಯದ ಸಮಸ್ಯೆ ಆಗ್ಬೋದು, ಬ್ಯಾಟ್ಸ್ಮನ್ ಇರ್ಬೋದು, ಏನೇನು ಸಮಸ್ಯೆ ಇದೆ 6 ವರ್ಷಗಳ ಕಾಲ ಇಷ್ಟು ವಿಸಿಟರ್ಸ್ ಅನ್ನ ಕರೆಸ್ಕೊಂಡು ಅಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ನೊಂದು, ನಾನು ಈ ರಾಜ್ಯದ ಈ ದೇಶದ ಬೇರೆ ಬೇರೆ ತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಭೇಟಿ ನೀಡಿದೆ. ಸೊ ಎಲ್ಲಿ ಹೋದ್ರು ನಮಗೆ ಒಂದು ಕೆಲವು ಕಡೆ 50% ರಿಸೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ, ಉಳಿದ 50% ಲ್ಯಾಂಡ್ ಫಿಲ್ ಅಥವಾ ಬರ್ನಿಂಗ್ ಸಿಸ್ಟಮ್ ಗೆ ಹೋಗ್ತದೆ. ಅಂದ್ರೆ ಇನ್ನು ಅತಿ ಒಳ್ಳೆಯ ಮಾಡೆಲ್ ಅಂದ್ರೆ ಒಂದು 70-75% ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಉಳಿದ 20-25% ಒಂದೇ ಬರ್ನಿಂಗ್ ಇರ್ಬೋದು, ಒಂದೇ ಲ್ಯಾಂಡ್ ಫಿಲ್, ಎರಡರೊಳಗೆ ಹೋಗ್ಲೇಬೇಕಾಗ್ತದೆ, ಬೇರೆ ದಾರಿಗಳು ಇರುವುದಿಲ್ಲ. ಸೊ ನಮ್ಮ ಮಾಡೆಲ್ ಅನ್ನು ನಾವು ತಗೊಂಡ್ರೆ ದಿನಕ್ಕೆ ನಮ್ಗೊಂದು ಹೆಚ್ಚು ಕಡಿಮೆ 5 ಟ್ರಿಪ್ ಕಸ ಬರ್ತದೆ ಪಿಕಪ್ ಗಾಡಿಯಲ್ಲಿ. ಒಂದು ಟ್ರಿಪ್ ಬರುವಾಗ, ಫಸ್ಟ್ ಟ್ರಿಪ್ ಬರುವಾಗ ಮೊದಲು ನಮ್ಮ ಕೆಲಸಗಾರರು ಮುಂಚಿನಿಂದ ಏನಾದ್ರು ಕ್ಲೀನಿಂಗ್ ಇರ್ಬೋದು, ಬಾಟ್ಲ್ ಮುಚ್ಚಳ ತೆಗೆದು ಇರ್ಬೋದು, ಅಥವಾ ನಮ್ಮ ಗೋಶಾಲೆ ಇದೆ, ಗೋಶಾಲೆಗೆ ಸಂಬಂಧಪಟ್ಟ ಕೆಲಸಗಳಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ತಾರೆ. 2ನೇ ಟ್ರಿಪ್ ಬರುವಾಗ ಫಸ್ಟ್ ಟ್ರಿಪ್ ಸ್ಯಾನಿಟೇಷನ್ ಆಗಿ ಖಾಲಿಯಾಗಿರ್ತದೆ, 3ನೇ ಟ್ರಿಪ್ ಬರುವಾಗ 2ನೇ ಟ್ರಿಪ್ ಖಾಲಿಯಾಗಿರ್ತದೆ, ಹಾಗೆ 5ನೇ ಟ್ರಿಪ್ ಬರುವಾಗ 4ನೇ ಟ್ರಿಪ್ ಇರ್ತದೆ. ಟೋಟಲಿ ಆಯಾಯ ದಿನದ ಕಸವನ್ನ ಆಯಾಯ ದಿನವೇ ವಿಲೇವಾರಿ ಮಾಡಿ ಅದರಲ್ಲಿ 100% ಜೀರೋ ವೇಸ್ಟ್. ನೀವು 5 ಪಿಕಪ್ ಏನ್ ಗಾಡಿ ಕಸ ಬಂದಿರ್ತದೆ, ನೀವು ಸಂಜೆ ಆಗುವಾಗ ಒಂದು ಮುಷ್ಟಿ ಸಹ ವೇಸ್ಟ್ ಅಂತ ಹೇಳಿ ಸಿಗುವುದಿಲ್ಲ ನಮ್ಮ ಸೆಂಟರ್ ನಲ್ಲಿ. ಅದು ವಿಶೇಷ. 100% ಜೀರೋ ವೇಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಥೆ ಆದ್ರಿಂದ ಅಷ್ಟೊಂದು ಹೆಸರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು, ಈಗ ಇಲ್ಲಿ ತಾವು ಪ್ರಮುಖವಾಗಿ ವಿಚಾರಗಳು ಇವತ್ತು ಒಂದು ಕಸೋದ್ಯಮ, ಇನ್ನೊಂದು ಸುಸ್ಥಿರ, 2 ಶಬ್ದಗಳನ್ನ ನೋಡಿದೆ. ಸೊ ಈ ಒಂದು ತ್ಯಾಜ್ಯವನ್ನ ಸಹ ಉದ್ಯಮವಾಗಿ ಮಾಡಬಹುದು ಅನ್ನೋದಕ್ಕೆ ನನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಅದು ಸುಸ್ಥಿರತೆಯನ್ನ ಸಹ ಅದು ಕಂಡುಕೊಂಡಿದೆ. ಈಗ ನಮ್ಮ ಎಲ್ಲ ಖರ್ಚುಗಳು ಸುಮಾರು ಈ ಪ್ರೆಸೆಂಟ್ ಆವಾಗ ನಮಗೆ ಕಡಿಮೆ ಇತ್ತು. ಈಗ ನಮಗೆ ಸುಮಾರು ತಿಂಗಳಿಗೆ 2,40,000 ರೂಪಾಯಿ ಖರ್ಚು ಬರ್ತದೆ.
ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ ನಾವು. ಇವತ್ತು ನಮ್ಮ ಖಾತೆಯಲ್ಲಿ ಸುಮಾರು 7 ಲಕ್ಷ ರೂಪಾಯಿ, 7 ಲಕ್ಷ ಚಿಲ್ಲರೆ ಕ್ಯಾಶ್ ನಮ್ಮ ಹತ್ರ ಇದೆ. ಹಾಗೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಐಟಮ್ ರೆಡಿ ಸೇಲ್ಗೆ ರೆಡಿಯಾಗಿದೆ. ಅಂದ್ರೆ ಇವತ್ತು ಕೊಟ್ಟ ನಮ್ಮಲ್ಲಿ 5 ಲಕ್ಷ ರೂಪಾಯಿ ಬರ್ತದೆ. ಸುಮಾರು 12 ರಿಂದ 13 ಲಕ್ಷ ರೂಪಾಯಿ ಆದಾಯವನ್ನ ಇವತ್ತು ನಾವು ಕಂಡುಕೊಂಡಿದ್ದೇವೆ. ಆದ್ರಿಂದ ಇದನ್ನ ಉದ್ಯಮವಾಗಿ ಮಾಡಬಹುದು ಅನ್ನೋದಕ್ಕೆ ಬಹುಶಃ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇದನ್ನ ನೋಡಿಕೊಂಡು ಇವತ್ತು ಖಾಸಗಿಯವರು ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಬ್ರಹ್ಮಾವರದಲ್ಲಿ ತಾವು ಕೇಳಿರ್ಬೋದು, ನಮ್ಮ ಎಕ್ಸ್ MP ಜಯಪ್ರಕಾಶ್ ಹೆಗಡೆ ಅವರ ಮಗಳು ದಿವ್ಯಾ ಹೆಗಡೆ ಅಂತೇಳಿ ಒಂದು ಟಿಪ್ ಸೆಷನ್ ನಮ್ಮ NGO ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಸಾಕಷ್ಟು ಸುಮಾರು 20 ಪಂಚಾಯತ್ ಅವರು ಹ್ಯಾಂಡಲ್ ಮಾಡ್ತಾರೆ. ಪ್ರೈವೇಟ್ ಆಗಿ ಗ್ರಾಮ ಪಂಚಾಯತ್ಗಳ ಜೊತೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಬಹುಶಃ ನಮ್ಮದನ್ನೇ ಕಾಪಿ ಮಾಡಿ ಸುಮಾರು ಒಂದು 5-6 ಸಲ ನಮ್ಮ ಮನೆಗೆ ಬಂದಿರೋ ಒಂದು ಸುಮಾರು 8 ಸಾರಿ ಪಂಚಾಯತಿ ಬಂದು ಬಹುಶಃ ಅದನ್ನು ಸ್ಟಡಿ ಮಾಡಿ ನಂತರ ನಮ್ಮ ಹತ್ರ ಹ್ಯಾಕ್ ಮಾಡ್ಬೋದಕ್ಕೆ ಫುಲ್ ಧೈರ್ಯ ಕೊಟ್ಟಂತ ಬಹುಶಃ ಆರಂಭವನ್ನ ಮಾಡಿದ್ದಾರೆ. ಈ ರೀತಿಯಲ್ಲಿ ಒಂದು ಲಾಭದಾಯಕ ಉದ್ಯಮವಾಗಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ 4 ವಿಚಾರಗಳಿಂದಾಗಿ ಇವತ್ತು ನಮ್ಮ ಒಂದು ಗ್ರಾಮ ಪಂಚಾಯತ್ ಹೆಸರನ್ನ ಪಡ್ಕೊಂಡಿದೆ ಅಂತೇಳಿ ನಾವು ತಿಳ್ಕೊಂಡ್ರು. ನಾವೀಗ ಪ್ರತಿ ಮನೆಗೆ ಒಂದು 2 ವಿಭಾಗಗಳನ್ನ ಮಾಡ್ಕೊಂಡಿದ್ದೇವೆ. ಒಂದು ಪ್ರತಿನಿತ್ಯ ಸಂಗ್ರಹಿಸುವಂತಹ ಕಸ, ಅಂದ್ರೆ ಪೇಟೆ ಭಾಗ ಎಲ್ಲ ಕಮರ್ಷಿಯಲ್, ಹಾಗೆ ಪೇಟೆ ಭಾಗದಲ್ಲಿರ್ತಕ್ಕಂಥ ಗುಂಪು ಎಲ್ಲ ಮನೆಗಳು ಹಾಗೆ ಕಾಲೋನಿಗಳು, ಇದನ್ನೆಲ್ಲ ನಾವು ಪ್ರತಿನಿತ್ಯ ಸಂಗ್ರಹ ಮಾಡ್ತೇವೆ. ಇನ್ನೊಂದು ಹಳ್ಳಿ ಭಾಗದ ಕಸ. ಈ ಪೇಟೆ ಭಾಗದಲ್ಲಿ ನಾವು ಪ್ರತಿನಿತ್ಯ ಕಲೆಕ್ಟ್ ಮಾಡುವುದರಲ್ಲಿ ಹಸಿ ಕಸ ಮತ್ತು ಒಣ ಕಸ ಎರಡನ್ನೂ ಕಲೆಕ್ಟ್ ಮಾಡ್ತೇವೆ. ಹಾಗೆ ಹಳ್ಳಿ ಭಾಗದಿಂದ ನಾವು ಬರೀ ಒಣ ಕಸವನ್ನು ಮಾತ್ರ ಸಂಗ್ರಹ ಮಾಡ್ತೇವೆ. ನಾವು ಹಸಿ ಕಸವನ್ನು ಕೇಳಿದ್ರು ಕೊಡುದಿಲ್ಲ. ಯಾಕಂದ್ರೆ ಅವರಿಗೆ ದನ ಸಾಕಿರ್ತಾರೆ, ಕೊಟ್ಟಿಗೆ ಇರುತ್ತೆ, ಗೊಬ್ಬರದ ಗುಂಡಿ ಇರ್ತದೆ, ತೋಟ ಇರ್ತದೆ. ಹಸಿ ಕಸವನ್ನು ನಾವು ಕೇಳಿದ್ರು ಕೊಡುದಿಲ್ಲ. ಹಾಗಾಗಿ ಹಳ್ಳಿ ಭಾಗವನ್ನು ವಾರಕ್ಕೊಮ್ಮೆ ನಾವು ಕಲೆಕ್ಷನ್ ಮಾಡ್ತಾ ಇರ್ತೇವೆ. ಪೇಟೆ ಭಾಗವನ್ನ ಪ್ರತಿದಿನ ಕಲೆಕ್ಷನ್ ಮಾಡ್ತಾ ಇರ್ತೇವೆ. ಪ್ರಾಥಮಿಕ ವರ್ಗೀಕರಣವನ್ನು ಮನೆ ಹಂತದಲ್ಲಿ ಮಾಡಿಕೊಡ್ತಾರೆ. ಹಸಿ ಕಸ ಮತ್ತು ಒಣ ಕಸವನ್ನ ಅವರು ವರ್ಗೀಕರಣ ಮಾಡಿಕೊಡ್ತಾರೆ. ಬೇರೆ ಬೇರೆ ಬಕೆಟ್ ಕೊಡ್ತೇವೆ, ಬೇರೆ ಬೇರೆ ಬಕೆಟ್ಗೆ ಹಾಕಿ ಕೊಡ್ತಾರೆ. ಅದನ್ನ ಸಪರೇಟ್ ಆಗಿ ಗಾಡಿಯಲ್ಲಿ ತರ್ತೇವೆ. ತಂದಂತ ಹಸಿ ಕಸವನ್ನ ಸುಮಾರು 12 ವಿಧಗಳಾಗಿ ವಿಂಗಡಿಸ್ತೇವೆ. ಹಸಿ ಕಸವನ್ನೇ ಸುಮಾರು 12 ವಿಧಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಏನು ಟೆಂಡರ್ ಕೋಕೋನಟ್, ಎಳನೀರು ಎಂದು ಹೇಳ್ತೇವೆ, ಅದನ್ನ ನರ್ಸರಿ ಮಾಡಲಿಕ್ಕೆ ಬಳಸಬಹುದು. ಅದನ್ನ ಒಣಗಿಸಿ ಫೈರ್ ಪರ್ಪಸ್ಗೆ ಕೆಜಿಗೆ 5 ರೂಪಾಯಿಗೆ ಸೇಲ್ ಮಾಡಬಹುದು. ಅದನ್ನ ಸ್ಲೆಡ್ಡಿಂಗ್ ಮೆಷಿನಿಗೆ ಹಾಕಿ ಕಾಂಪೋಸ್ಟ್ ಮಾಡಬಹುದು. ಈ ರೀತಿಯಲ್ಲಿ ಒಂದು ಟೆಂಡರ್ ಕೋಕೋನಟ್ ಅನ್ನು ಸಹ ನಾವು ಬಳಸ್ಕೊಳ್ತೇವೆ. ಹಾಗೆ ಕೋಕೋನಟ್ ಶೆಲ್ ಅಥವಾ ಇದು ನಮ್ಮಲ್ಲಿ ಗ್ಯಾರಂಟಿ ಹೇಳ್ತೇವೆ, ಅದನ್ನು ಸಹ ಕೆಜಿಗೆ 8 ರಿಂದ 12 ರೂಪಾಯಿ ತನಕ ನಾವು ಮಾರಾಟ ಮಾಡ್ತೇವೆ. ಅದರಲ್ಲಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನು ನಾವು ವಾಶ್ ಮಾಡಿ ನಮ್ಮಲ್ಲೇ ಇರತಕ್ಕಂಥ ಗೋಶಾಲೆಯಲ್ಲಿರ್ತಕ್ಕಂಥ ದನಗಳಿಗೆ ತಿನ್ನಲಿಕ್ಕೆ ಕೊಡ್ತೇವೆ. ಬಹುಶಃ ನಮ್ಮಲ್ಲಿರ್ತಕ್ಕಂಥ ದನಗಳು ಬೇರೆ ಫುಡ್ ಆಗುವುದಿಲ್ಲ. ಈ ಹಸಿ ಕಸದಲ್ಲಿ ಬಂದಿರತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಹಣ್ಣು ತರಕಾರಿಯನ್ನು ತಿಂದುಕೊಂಡೇ ಬಹುಶಃ ನಮ್ಮಲ್ಲಿರ್ತಕ್ಕಂಥ ದನಗಳು ಜೀವಿಸ್ತದೆ. ನಂತರ ಬಹುಶಃ ಇರ್ತಕ್ಕಂಥ ಫುಡ್ ವೇಸ್ಟ್ ಏನಿದೆ, ಫುಡ್ ವೇಸ್ಟ್ ಅನ್ನ ಬಯೋಗ್ಯಾಸ್ ಇದೆ, ಬಯೋಗ್ಯಾಸ್ ಯೂನಿಟ್ ಇದೆ ಗ್ರಾಮ ಪಂಚಾಯತ್. ಬಯೋಗ್ಯಾಸ್ ಯೂನಿಟ್ಗೆ ಹಾಕ್ತೇವೆ. ಅಲ್ಲಿಂದ ಗ್ಯಾಸ್ ಜನರೇಟ್ ಆಗ್ತದೆ. ಅಲ್ಲಿಂದ ಅದನ್ನ ಕುಕಿಂಗ್ ಪರ್ಪಸ್ಗೆ ನಮ್ಮಲ್ಲಿ 15 ಜನ ಕೆಲಸಗಾರರು ಇರ್ತಿದ್ದಾರೆ. ಅದರ ಕುಕಿಂಗ್ ಪರ್ಪಸ್ಗೆ ಅದನ್ನ ಆ ಗ್ಯಾಸ್ ಅನ್ನು ಬಳಸ್ಕೊಳ್ತೇವೆ. ಮುಂದೆ ಜಾಸ್ತಿ ಗ್ಯಾಸ್ ಬಂದ್ರೆ ಕೂಡ ಫುಲ್ ಪ್ಲಚ್ ಆಗಿ ಮಾಡಿದ್ರೆ ಜಾಸ್ತಿ ಬಯೋಗ್ಯಾಸ್ ತಯಾರಾದ್ರೆ ಅದನ್ನ ಗ್ಯಾಸ್ ಜನರೇಟರ್ ಬಳಸಿ ಅದನ್ನ ಬೋರಿಗೆ ಕನ್ವರ್ಟ್ ಮಾಡುವ ಆಲೋಚನೆ ಸಹ ಮುಂದೆ ಹಾಕೊಳ್ತೇವೆ. ಅದೇ ಒಂದು ಕಸದಿಂದ ಸಹ ಬೆಳಕನ್ನು ಪಡಿಬಹುದು ಅನ್ನೋದಕ್ಕೆ ಅದೊಂದು ಮಾಡೆಲ್ ಆಗಿರ್ತದೆ. ಹಾಗೆ ಮತ್ತೆ ಉಳಿದಾಗಿ ಬರ್ತಕ್ಕಂಥ ಹಾಳೆತಟ್ಟೆ, ಬಾಳೆಗೊನೆ, ಬಾಳೆ ಎಲೆ, ಬೇರೆ ಇಂಥ ಎಲ್ಲ ಇದನ್ನ ಶ್ರೆಡಿಂಗ್ ಮಾಡಿ ಕಾಂಪೋಸ್ಟಿಗೆ ಕನ್ವರ್ಟ್ ಮಾಡ್ತೇವೆ. ಹಾಗೆ ಕೋಳಿ ಮೊಟ್ಟೆ ಚಿಪ್ಪೇನು ಬರ್ತದೆ, ಅದನ್ನ ಪೌಡರ್ ವಾಶ್ ಮಾಡಿ ಡ್ರೈ ಮಾಡಿ ಪೌಡರ್ ಮಾಡಿ ಅದನ್ನು ಸುಮಾರು 150 ರೂಪಾಯಿಂದ 200 ರೂಪಾಯಿ ತನಕ ಪರ್ ಕೆಜಿ ಪಕ್ಕ ಕ್ಯಾಲ್ಸಿಯಂ ಪೌಡರ್ ಅದನ್ನ ಸೇಲ್ ಮಾಡ್ತಾ ಇದ್ದೇವೆ. ಹಾಗೆ ಕಲರ್ ಹೂವನ್ನು ಡಿವೈಡ್ ಮಾಡಿ ಅದನ್ನ ರಂಗೋಲಿ ಪೌಡರ್ ಅನ್ನ ಸಹ ಮಾಡಿದ್ದೇವೆ. ಬಟ್ ಅದೇ ನಮಗೆ ಅಷ್ಟು ವರ್ಕೌಟ್ ಆಗಲ್ಲ, ಹಾಗೆ ಇದನ್ನ ಸ್ಟಾಪ್ ಮಾಡಿದ್ದೇವೆ. ಇನ್ನೊಂದು ಲಿಂಬು, ಮುಸುಳಿ, ಕಿತ್ತಳೆ ಸಿಪ್ಪೆ ಅದನ್ನ ವಾಶ್ ಮಾಡಿ ಡ್ರೈ ಮಾಡಿ ಶೀಕಾಕಾಯಿ ಜೊತೆ ಮಿಕ್ಸ್ ಮಾಡಿ ಪಾತ್ರೆ ತೊಳೆಯಲಿಕ್ಕೆ ಮತ್ತು ನೆಲ ಒರೆಸಲಿಕ್ಕೆ ಅದನ್ನ ಪೌಡರ್ನ ಸಹ ಮಾಡಿದ್ದೇವೆ. ಒಂದು ಕಸದಿಂದ ಇದನ್ನೆಲ್ಲ ಹಸಿ ಕಸದಿಂದ ಇಷ್ಟನ್ನೆಲ್ಲ ಮಾಡಬಹುದು ಅಂತೇಳಿ. ಮತ್ತು ಕಾಂಪೋಸ್ಟ್ ಅನ್ನು ಸಹ ನಾವು 3 ರೀತಿಯಲ್ಲಿ ಕಾಂಪೋಸ್ಟ್ ಅನ್ನ ಮಾಡ್ತಿದ್ದೇವೆ. ಒಂದು ಬ್ಲಾಕ್ ಸೋಲರ್ ಫ್ಲೈ ಲಾರ್ವಾ ಕಾಂಪೋಸ್ಟ್, ಅಂದ್ರೆ ಒಂದು ನಮ್ಮಲ್ಲಿ 16 ಫೀಟ್ ಉದ್ದ, 4 ಫೀಟ್ ಅಗಲ, 4 ಫೀಟ್ ಎತ್ತರದ ಟ್ಯಾಂಕ್ ಅನ್ನ ಅಂತ 6 ಟ್ಯಾಂಕ್ ಅನ್ನ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಕಡೆ ಮಷನ್ ಅಳವಡಿಸಿ ಪ್ರತಿದಿನ ಹಸಿ ಕಸವನ್ನು ಒಂದಿಷ್ಟು ದಪ್ಪ ಹಸಿ ಕಸವನ್ನು ಹಾಕುವಂಥದ್ದು, ಅದರ ಮೇಲೆ ಒಂದಿಷ್ಟು ದಪ್ಪ ಕೋಕೋಪಿಟ್ ತೆಂಗಿನ ನಾರಿನ ಪುಡಿಯನ್ನು ಹಾಕುವಂಥದ್ದು.
ಪ್ರತಿದಿನ ಎಲ್ಲದಕ್ಕೂ ಹಾಕ್ತಾ ಹೋಗ್ತೇವೆ. ಹಾಗೆ ಮಾಡಿದ್ರೆ ಮಕ್ಕಳು ಒಂದಿಷ್ಟು ಹಸಿ ಕಸ ಒಂದಿಷ್ಟು ಕೋಕೋಪೆಟ್ಟನ್ನು ಹಾಕ್ತಾ ಹೋಗ್ತೇವೆ ಲೇಯರ್ ಬೈ ಲೇಯರ್. ಅದು 3 ದಿನಗಳಾಗುವಾಗ ಅದರಲ್ಲಿಯೇ ಹುಳಗಳು ಉತ್ಪತ್ತಿ ಆಗ್ತದೆ. ಅದಕ್ಕೆ ನಾವು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಅಂತ ಹೇಳ್ತೇವೆ. ಆ ಲಾರ್ವಾ ಉತ್ಪತ್ತಿಯಾದಂತಹ ಲಾರ್ವಾ ಆ ಕಸವನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. 30 ದಿನಗಳಲ್ಲಿ ಅದು ಆ ಕಸವನ್ನು ತಿಂದು ಲಾರ್ವಾ ಹೋಗಿ ಫ್ಲೈಸ್ ಆಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಬಾಯಿ ಮತ್ತು ಖಚಿತವಾದ ಸ್ಟಿಂಗ್ ಎರಡು ಇಲ್ಲದೆ ಇರೋದ್ರಿಂದ ಅದು ಒಂದು 2 ದಿನ 3 ದಿನ ಮಾತ್ರ ಬದುಕಿರ್ತದೆ. ಅದು ಫುಡ್ ಅನ್ನು ತಿನ್ನಲಿಕ್ಕೆ ಆಗುವ ಲಾರ್ವಾದಲ್ಲಿ ಇರ್ತಕ್ಕಂಥ ಫುಡ್ ಅನ್ನು ಮಾತ್ರ ಬಳಸ್ಕೊಳ್ತದೆ. ಹಾಗೆ ಒಂದು 2-3 ದಿನದಲ್ಲಿ ಪುನಃ ಸತ್ತು ಹೋಗ್ತದೆ. ಅದನ್ನು ಸಹ ಮೇಲೆ ಕ್ಲೋಸ್ ಮಾಡಿಟ್ಟು ಅದು ಪುನಃ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ 30 ಅದು ನಾವು ಲೇಯರ್ ಬೈ ಲೇಯರ್ ಹಾಕಿದಂತಹ ಕೊನೆಯ ದಿನದಿಂದ 30 ದಿನ ಆಗುವಾಗ ನಮಗೆ ಕಾಂಪೋಸ್ಟ್ 35 ದಿನ ನಮಗೆ ಕಾಂಪೋಸ್ಟ್ ಬರ್ತದೆ. ಇದು NPK ವೆರಿ ಹೈ ಇರೋದ್ರಿಂದ ಕೆಜಿಗೆ 12 ರೂಪಾಯಿ ನಾವು ಅದನ್ನ ಸೇಲ್ ಮಾಡ್ತಾ ಇದ್ದೇವೆ. ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಲಾರ್ವಾ ಕಾಂಪೋಸ್ಟ್ ಅನ್ನು 12 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೇವೆ. ಇನ್ನೊಂದು ಪಕ್ಕ ಸಗಣಿ ಮತ್ತು ಗೋಮೂತ್ರವನ್ನು ಬಳಸಿ ಕಾಂಪೋಸ್ಟ್ ಅನ್ನು ತಯಾರು ಮಾಡ್ತೇವೆ. ಅದಕ್ಕೆ ಕೆಜಿಗೆ ನಾವು ಅದನ್ನ ಫಿಲ್ಟರ್ ಮಾಡಿ ಕೆಜಿಗೆ 8 ರೂಪಾಯಿಗೆ ಸೇಲ್ ಮಾಡ್ತಿದ್ದೇವೆ. ಹಾಗೆ ವೇಸ್ಟ್ ಡಿಕಂಪೋಸರ್ ಅನ್ನು ಬಳಸಿ ಅಥವಾ ಸಾಯಿಲ್ ರಿಚ್ ಅಂತ ಹೇಳಿ ಅದನ್ನ ಬಳಸಿ ಕಾಂಪೋಸ್ಟ್ ಅನ್ನು ಮಾಡಬಹುದು. ಅದನ್ನ ಸಹ ಫಿಲ್ಟರ್ ಮಾಡಿ ಕೆಜಿಗೆ 8 ರೂಪಾಯಿಗೆ ಸೇಲ್ ಮಾಡಬಹುದು. ಈ ರೀತಿ ಒಂದು ಹಸಿ ಕಸದಿಂದ ಈ ರೀತಿಯ ಆದಾಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇನ್ನು ಒಣ ಕಸಕ್ಕೆ ಬಂದ್ರೆ ನಾವು ಇರ್ತಕ್ಕಂಥ ಒಣ ಕಸವನ್ನ ಸುಮಾರು 44 ಕೆಟಗರಿಗಳಾಗಿ ವಿಂಗಡಿಸ್ತೇವೆ. ಬಂದಂತಹ ಕಸದಲ್ಲಿ 44 ಕೆಟಗರಿಗಳು. ಸೊ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೇಟ್ ಇದೆ. ಒಂದು 4-5 ಐಟಮ್ ಮಾತ್ರ ರೇಟ್ ಇಲ್ಲ. ಥರ್ಮೋಕೋಲ್ ಆಕ್ಚುಲಿ ರೇಟ್ ಇದೆ, ಬಟ್ ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿಂದ ಬೆಂಗಳೂರು ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಅದನ್ನ ಹಾಗೆ ಸ್ಟಾಕ್ ಇದೆ ನಮ್ಮ ಹತ್ರ. ಇನ್ನೊಂದು ಟ್ಯಾಬ್ಲೆಟ್ಸ್ ಅವರಿಗೆ ರೇಟ್ ಇಲ್ಲ. ಅದಕ್ಕೂ ಸಹ ಮೇಲೆ ಅಲ್ಯೂಮಿನಿಯಂ ಶೀಟ್ ಇರ್ತದೆ, ಕೆಳಗಡೆ ಹೆಚ್ಚಾಗಿ ಪ್ಲಾಸ್ಟಿಕ್ ಇರ್ತದೆ. ಅದನ್ನ ಡಿವೈಡ್ ಮಾಡಿದ್ರೆ ರೇಟ್ ಸಿಗ್ತದೆ, ಬಟ್ ಡಿವೈಡ್ ಮಾಡೋದು ಸ್ವಲ್ಪ ಟಫ್ ಜಾಬ್ ಆದ್ರಿಂದ ಅದನ್ನ ಹಾಗೆ ಸ್ಟಾಕ್ ಅನ್ನ ಇಟ್ಕೊಂಡಿದ್ದೇವೆ. ಮತ್ತೆ ಸಿರಾಮಿಕ್ ಐಟಮ್ ಪಿಂಗಾಣಿ ಐಟಮ್ ಏನಿದೆ ಅದಕ್ಕೆ ರೇಟ್ ಸಿಗ್ತಿಲ್ಲ, ಬಟ್ ಅದು ಮಣ್ಣಿಗೆ ಸೇರಿದ್ರೆ ಹಾರ್ಫುಲ್ ಅಲ್ಲ, ಏನಂತ ತೊಂದರೆಗಳ ಆಗೋದಿಲ್ಲ. ಮತ್ತೆ ಬಹುಶಃ ರೇಟ್ ಇಲ್ಲದೆ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಸ್ಕೂಲ್ ಹಳೆಯ ಬ್ಯಾಗ್ಗಳು ಬರ್ತದೆ, ಅದಕ್ಕೆ ರೇಟ್ ಸಿಗ್ತಾ ಇಲ್ಲ. ಆಮೇಲೆ ಹಳೆ ಬಟ್ಟೆಗೆ ರೇಟ್ ಸಿಗ್ತಾ ಇಲ್ಲ. ಚಪ್ಪಲಿಗೆ ಮೊದಲು 1 ರೂಪಾಯಿ ತಗೊಳ್ತಾ ಇದ್ರೆ ಈಗ ಚಪ್ಪಲಿಗೆ ತಗೊಳ್ತಾ ಇಲ್ಲ. ಸೊ ಈ ರೀತಿಯಲ್ಲಿ ಕೆಲವೊಂದು 5-6 ಐಟಮ್ಗೆ ಬಿಟ್ಟರೆ ಎಲ್ಲದಕ್ಕೂ ಇವತ್ತು ಅದನ್ನು ರಿಸೋರ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ರೇಟ್ ಒಂದು ಸ್ವಲ್ಪ ಕೆಲವದಕ್ಕೆ ಜಾಸ್ತಿ ಇರ್ಬೋದು, ಕೆಲವದಕ್ಕೆ ಕಡಿಮೆ ಇರ್ಬೋದು, ಆದರೆ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇದೆ ಅನ್ನೋದನ್ನ ಕಂಡುಕೊಂಡಿದ್ದೇವೆ. ಈ 4-5 ಐಟಮ್ ಏನು ಬಳಕೆ ನಾವು ಮಾಡ್ಲಿಕ್ಕೆ ಆಗುದಿಲ್ವೋ ಅದನ್ನ ನಾವು ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟರಿಗೆ ಕಳಿಸಿಕೊಡ್ತೇವೆ. ಬಟ್ ಯಾವುದೇ ಹಣವನ್ನು ನಾವು ಕೊಡುವುದಿಲ್ಲ. 50% ಬಾಡಿಗೆನ ನಾವು ಕೊಟ್ಟು ಅಲ್ಲಿಗೆ ಬಾಗಲಕೋಟೆಗೆ ಕಳಿಸಿಕೊಡ್ತೇವೆ. ಈ ರೀತಿಯಲ್ಲಿ ಅಂದ್ರೆ 100% ಝೀರೋ ವೇಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಸರ್ ತಮಗೆ ಏನಾದರೂ ಕ್ಯೂರಿಯಾಸಿಟಿ ಕಡೆಗೆ ಯಾವುದೋ ಒಂದು ರೇಟ್ ಅನ್ನ ಕೇಳೋದಿದ್ರೆ ಕೇಳಬಹುದು. ಯಾಕಂದ್ರೆ ಬಹುಶಃ ನಾವು 44 ಐಟಮ್ ಅನ್ನ ರೇಟ್ ಅನ್ನು ಹೇಳ್ತಾ ಹೋದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಅಂತ ಹೇಳಿ ನೀವು ಯಾವುದೋ ಒಂದು ಐಟಮ್ ಏನ ಕೇಳಿದ್ರೆ ನಾನು ಅದರ ರೇಟ್ ಅನ್ನ ಹೇಳಿ ಬದ್ಧರಿದ್ದೇನೆ. ಹಾಗೆ ಬಹುಶಃ ಇನ್ನು ನಾವೇನು ಅಂದ್ರೆ ಈ ಕಸ ಉದ್ಯಮವಾಗಿ ಮಾಡಬೇಕಾದ್ರೆ ಇನ್ನಷ್ಟು ಲಾಭದಾಯಕವಾಗಿ ಮಾಡಬೇಕಿದ್ರೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಬಹುಶಃ ಇದನ್ನ ನಾವು ಬರೇ ಸ್ಯಾಗ್ರಿಗೇಷನ್ ಮಾಡಿ ಯಾವುದೋ ಒಂದು ಲೋಕಲ್ ಗುಜರಿ ಡೀಲರಿಗೆ ಕೊಟ್ಟರೆ ನಾವು ಖಂಡಿತ ಜಾಸ್ತಿ ಆದಾಯವನ್ನು ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಉದ್ಯಮವಾಗಿ ಮಾಡಬೇಕಾದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಮಾಡುವಂತ ಹಂತಕ್ಕೆ ನಾವು ಹೋದ್ರೆ ಮಾತ್ರ ಸಾಧ್ಯ. ಸೊ ಈ ಪ್ರೊಸೆಸಿಂಗ್ ಮಾಡಬೇಕಿದ್ರು ಒಂದೇ ದೊಡ್ಡ ಗ್ರಾಮ ಪಂಚಾಯತ್ ಆಗಬೇಕು, ಇಲ್ಲ ಮಲ್ಟಿ ಜಿಪಿ ಮಾಡ್ಕೊಂಡ್ರೆ ಬಹುಶಃ ಬೆಟರ್. ಯಾಕಂತ ಹೇಳಿದ್ರೆ ನಾವು ಆರಂಭ ಮಾಡಿದ್ದು 2017ರಲ್ಲಿ ವಣಸೆ ಗ್ರಾಮ ಪಂಚಾಯತ್ ಮಾತ್ರ. ಆ ವಣಸೆ ಗ್ರಾಮ ಪಂಚಾಯತ್ ಮಾಡಿದಾಗ 6 ತಿಂಗಳು ಸಂಪೂರ್ಣ ನಷ್ಟವನ್ನು ಅನುಭವಿಸಿದೆ. ನಮಗೆ ಹೇಗೆ ಮಾರ್ಕೆಟ್, ಯಾಕಂದ್ರೆ ನಾವು ಪ್ರಪ್ರಥಮವಾಗಿ ಮಾಡೋದ್ರಿಂದ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನುವ ಐಡಿಯಾ ನಮಗೆ ಇಲ್ಲ, ಹೇಗೆ ಡಿವೈಡ್ ಮಾಡಬೇಕು ಅನ್ನುವ ಐಡಿಯಾ ಸಹ ಇಲ್ಲ. ಬಹಳಷ್ಟು ಬಂದದ್ರಿಂದ 6 ತಿಂಗಳು ಸಂಪೂರ್ಣ ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಆದ್ರೆ ನಂತರ ಸುಮಾರು ಒಂದು 8-10 ತಿಂಗಳಾಗುವಾಗ ಸ್ವಲ್ಪ ನಷ್ಟಕ್ಕೆ ಬಂತು. ಒಂದು 25-30 ಸಾವಿರ ರೂಪಾಯಿ ನಷ್ಟದಲ್ಲಿ ಪರ್ ಮಂತ್. ನಂತರ ಪಕ್ಕದ ಚಿತ್ತೂರು ಪಂಚಾಯತ್ ತಗೊಂಡ್ವಿ, ಆವಾಗ ಸುಮಾರು ಒಂದು 10-15 ಸಾವಿರ ರೂಪಾಯಿ ನಷ್ಟಕ್ಕೆ ಬಂತು. ನಂತರ ಪಕ್ಕದ ಇಡುಗುಂಜಾಡಿ ಪಂಚಾಯತ್ ಅಂತ ಅದನ್ನು ತಗೊಂಡ್ವಿ, ಆವಾಗ ಸುಮಾರು ಅಲ್ಲಿಗಾಗಿ ಒಂದು 5-10 ಸಾವಿರ ಉಳಿಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಹಾಗೆ ವಿಸ್ತಾರ ಮಾಡ್ತಾ 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 ಇವತ್ತು 7 ಗ್ರಾಮ ಪಂಚಾಯತ್ನ 12 ಗ್ರಾಮಗಳನ್ನ ನಾವು ಇವತ್ತು ಕವರ್ ಮಾಡಿಕೊಂಡು ನಮ್ಮ ಪಂಚಾಯತ್ ಅದನ್ನೆಲ್ಲದನ್ನು ನಿರ್ವಹಿಸ್ತಾ ಇದ್ದೀವಿ. ಅದರಿಂದ ಒಂದು ಗ್ರಾಮ ಪಂಚಾಯತ್ ಮಾಡೋದಕ್ಕಿಂತ ಮಲ್ಟಿ ಜಿಪಿ ಮಾಡಿದ್ರೆ ಬೆಟರ್ ಅನ್ನೋದನ್ನು ಇದರಲ್ಲಿ ಕಂಡುಕೊಂಡಂಥದ್ದು ನಾವು. ಹಾಗೆ ದೊಡ್ಡ ಪಂಚಾಯತ್ ಆದ್ರೆ ಸಾಕಷ್ಟು ಕಮರ್ಷಿಯಲ್ ಇರ್ತಕ್ಕಂಥ ಪಂಚಾಯತ್ ಆದ್ರೆ ಒಂದೇ ಪಂಚಾಯತ್ ಮಾಡಿದ್ರು ಖಂಡಿತ ಅನುಕೂಲ. ಅದರಿಂದ ಪ್ರೊಸೆಸಿಂಗ್ ಯೂನಿಟ್ಗೆ ನಾವು ಹೋದ್ರೆ ಈಗ ಏನಂತ ಹೇಳಿದ್ರೆ ನಮ್ಮಲ್ಲಿ ಈ ನಮ್ಗೆ ಗೊತ್ತಿರ್ಬೋದು ಈ ಮಲ್ಟಿ ಲೇಯರ್ ಪ್ಯಾಕೆಟ್ಸ್ ಇರ್ತದೆ ಅಥವಾ ಯಾವುದೇ ಫ್ರೂಟ್ ಪ್ಯಾಕೆಟ್ ಒಳಗೆ ಸಿಲ್ವರ್ ಕೋಟೆಡ್ ಇರ್ತದೆ. ಆ
ಸಿಲ್ವರ್ ಕೋಟೆಡ್ ಪ್ಯಾಕೆಟ್ಸ್ಗೆ ಎಲ್ಲೂ ರೇಟ್ ಸಿಗ್ತಾ ಇಲ್ಲ. ಸೊ ನಾವು ನಮ್ಮಲ್ಲಿ ರೇಟ್ ಸಿಗ್ತಾ ಇಲ್ಲ ಅಂತೇಳಿ ನಾವು ಅದನ್ನು ಎಲ್ಲೂ ಬಿಸಾಡಲಿಲ್ಲ. ಸುಮಾರು 12 ಟನ್ ಅಷ್ಟನ್ನು ಸ್ಟಾಕ್ ಮಾಡಿ ಇಟ್ಟಿದ್ವಿ. ನಂತರ ಚೆನ್ನೈಗೆ ಒಬ್ಬರು ಡೀಲರ್ ಸಿಕ್ಕಿದ್ರು. ಅವರು ನೀವು 50% ಈ MLP ಪ್ಯಾಕೆಟ್ ಅನ್ನ ಮತ್ತು 50% ಕಲರ್ ಬ್ಯಾಗ್ಸ್ ಅನ್ನ ಒಟ್ಟು ಸ್ಟ್ರೆಡ್ ಮಾಡಿ ಕೊಟ್ಟರೆ ನಾವು ಇಂತಿಷ್ಟು ರೇಟ್ ಕೊಡ್ತೇವೆ ಅಂತ ಹೇಳಿದ್ರು. ನಂತರ ಒಂದು ಸ್ಟ್ರೆಡ್ಡಿಂಗ್ ಮಷೀನ್ ಅನ್ನು ಹಾಕೊಂಡು ಒಂದು ಕೇವಲ ಒಂದು 4.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಟ್ರೆಡ್ಡಿಂಗ್ ಮಷೀನ್ ಅನ್ನು ಹಾಕೊಂಡು 50% ಸಿಲ್ವರ್ ಕೋಟೆಡ್ ಕವರ್ಸ್ ಮತ್ತು 50% ಕಲರ್ ಕವರ್ಸ್ ಅನ್ನ ಫಿಕ್ಸ್ ಮಾಡಿ ಸ್ಟ್ರೆಡ್ ಮಾಡಿ ಕೊಟ್ಟು ಕೆಜಿಗೆ 17 ರೂಪಾಯಿಗೆ ನಾವು ಇವತ್ತು ಸೇಲ್ ಮಾಡ್ತಾ ಇದ್ದೇವೆ. ಕಳೆದ ಒಂದು ವರ್ಷದಲ್ಲಿ 22,000 ಕೆಜಿ ಪ್ಲಾಸ್ಟಿಕ್ ಪುಡಿಯನ್ನು ನಾವು ಚೆನ್ನೈನ ಒಬ್ಬರು ಡೀಲರ್ಗೆ ಸೇಲ್ ಮಾಡಿದ್ದೇವೆ. ಯಾಕಂದ್ರೆ 22,000 ಕೆಜಿ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಅದು ವೆರಿ ಹ್ಯೂಜ್ ಕ್ವಾಂಟಿಟಿ. ನಾವು ಬಿಲ್ ಮಾಡಲಿಕ್ಕೆ ಸಾಧ್ಯವಷ್ಟು ಹ್ಯೂಜ್ ಕ್ವಾಂಟಿಟಿ ಆಗ್ತದೆ. ಅದು ಈ 9 ಕೆಜಿ ಡಾಮರಿಗೆ ಜೊತೆಯಲ್ಲಿ 1 ಕೆಜಿ ಪ್ಲಾಸ್ಟಿಕ್ ಪುಡಿಯನ್ನು ಮಿಕ್ಸ್ ಮಾಡಿ ರೋಡಿಗೆ ಹೋಗ್ತದೆ. ಸೊ ಈ ಪ್ಲಾಸ್ಟಿಕ್ ಡಾಮರ್ ಜೊತೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಸಾಮಾನ್ಯವಾಗಿ ರಸ್ತೆಗಳು ಹಾಳಾಗುವಂಥದ್ದು, ಒಳಗೆ ನೀರು ಇರುವುದು ರಸ್ತೆಗಳು ಹಾಳಾಗ್ತದೆ. ಆದ್ರೆ ಈ ಪ್ಲಾಸ್ಟಿಕ್ ಕೋಟಿಂಗ್ ಬರೋದ್ರಿಂದ ನೀರು ಒಳಗೆ ಇಳಿಲಿಕ್ಕೆ ಅವಕಾಶಗಳನ್ನು ಕೊಡದೇ ಇರೋದ್ರಿಂದ ರಸ್ತೆ ಬಾಳಿಕೆ ಸಹ ಜಾಸ್ತಿ ಆಗ್ತದೆ. ಈ ರೀತಿಯಲ್ಲಿ ಈಗ ಸದ್ಯ PMGS ಅದನ್ನು ಮಾಡ್ತಾ ಇದ್ದಾರೆ. ಈಗ PWD ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಸೊ PWD ಸಹ ಅದನ್ನೆಲ್ಲ ಮಾಡೋದಾದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಕಂಡುಕೊಂಡಿದ್ದೇವೆ. ಸೊ ಇನ್ನು ಈಗ ಬಿಸ್ಲರಿ ಬಾಟಲ್ಸ್, ಈಗ ನಮ್ಮಲ್ಲಿ ನಾವು ಕೆಜಿಗೆ 30 ರೂಪಾಯಿ ಸೇಲ್ ಮಾಡ್ತಾ ಇದ್ದೇವೆ ಒಂದು ಬಿಸ್ಲರಿ ಬಾಟಲ್ಸ್ ಅನ್ನ. ಅದನ್ನ ಕ್ಯಾಪ್ ರಿಂಗು ಲೇಬಲ್ಗಳನ್ನ ತೆಗೆದು ಅದನ್ನ ಬೈಲಿಂಗ್ ಮಾಡಿದ್ರೆ ಇವತ್ತು ನಾವು 55 ರೂಪಾಯಿ ತನಕ ಅದನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ. ಒಂದು ಬೈಲಿಂಗ್ ಮಷೀನ್ ಕಾಸ್ಟ್ ಸುಮಾರು 8 ಲಕ್ಷ ರೂಪಾಯಿ ಬೈಲಿಂಗ್ ಮಷೀನ್. ಆ 8 ಲಕ್ಷ ರೂಪಾಯಿ ಬೈಲಿಂಗ್ ಮಷೀನ್ ಅದನ್ನ ಹ್ಯೂಜ್ ಕ್ವಾಂಟಿಟಿನ ಕಂಪ್ರೆಸ್ ಮಾಡಿ ಸಣ್ಣ ಕ್ವಾಂಟಿಟಿ ಅಂತಂದ್ರೆ ನಾವು ಕೆಜಿಗೆ 55 ರೂಪಾಯಿ ತನಕ ಸೇಲ್ ಮಾಡ್ಬೋದು. ಹಾಗೆ ಈ ಪ್ಲಾಸ್ಟಿಕ್ ಕವರ್ಸ್ ಇದೆಲ್ಲ ಏನ್ ಬರ್ತದೆ ಅದನ್ನ ಸ್ಟ್ರೆಡ್ಡಿಂಗ್ ಮಷೀನ್ ಅಲ್ಲಿ ಹಾಕಿ ಅದನ್ನ ವಾಶ್ ಮಾಡಿ ನಂತರ ಅದನ್ನ ಎಕ್ಸ್ಟ್ರೂಡರ್ ಮಷೀನ್ಗೆ ವಾಶ್ ಮಾಡಿ ನಂತರ ಡ್ರೈ ಮಾಡಿ ನಂತರ ಎಕ್ಸ್ಟ್ರೂಡರ್ ಮಷೀನ್ಗೆ ಕಳಿಸಿದ್ರೆ ಅಲ್ಲಿ ಅದು ಮೆಲ್ಟ್ ಆಗ್ತದೆ. ಮೆಲ್ಟ್ ಆದ ನಂತರ ಅದರಲ್ಲಿ ಎಳೆಯಾಗಿ ಅದು ಹೊರಗೆ ಬರ್ತಾ ಇರ್ತದೆ. ಅದನ್ನ ಪುನಃ ಕೋಲ್ಡ್ ಮಾಡಿ ನೆಕ್ಸ್ಟ್ ಪ್ಯಾರಡೈಸರ್ ಮಷೀನ್ ಬರ್ತದೆ. ಆ ಪ್ಯಾರಡೈಸರ್ ಮಷೀನ್ ಅಲ್ಲಿ ಅದನ್ನ ಕಟ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪ್ಯಾಲೆಟ್ಸ್ ಅಥವಾ ಗ್ರಾನ್ಯೂಲ್ಸ್ ಏನು ಹೇಳ್ತೇವೆ ಅದು ಸಿಗ್ತದೆ. ಅದನ್ನ ಕೆಜಿಗೆ 90 ರಿಂದ 100 ರೂಪಾಯಿ ತನಕ ಮಾರಾಟ ಮಾಡಲಿಕ್ಕೆ ಇವತ್ತು ಮಾರುಕಟ್ಟೆಯಲ್ಲಿ ವ್ಯವಸ್ಥೆಗಳಿದೆ. ಇಲ್ಲ ಬೇಡಪ್ಪ ಅಂತೇಳಿ ಆ ಪ್ಯಾಲೆಟ್ಸ್ ಅಥವಾ ಗ್ರಾನ್ಯೂಲ್ಸ್ ಮಾಡೋದು ಬೇಡ ಅಂತ ಹೇಳಿ ಎಕ್ಸ್ಟ್ರೂಡರ್ ಮಷೀನ್ ಇಂದ ಮೌಲ್ಡಿಂಗ್ ಮಷೀನ್ಗೆ ನಾವು ಕೊಟ್ರೆ ಅದರಲ್ಲಿ ನಮ್ಮ ಬೇಕಾದಂತ ವೇಸ್ಟ್ ಬಿನ್ ಇರ್ಬೋದು ಅಥವಾ ಗಾರ್ಡನ್ ಪಾಟ್ಸ್ ಇರ್ಬೋದು, ಬಿಂದಿಗೆ ಇರ್ಬೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಆ ಮೌಲ್ಡಿಂಗ್ ಮಷೀನ್ ಮೂಲಕ ಪಾಸ್ ಮಾಡಿದ್ರೆ ಅವಕಾಶಗಳಿರ್ತದೆ. ಅದೇ ಒಂದು ಕಸದಿಂದ ಇದನ್ನೆಲ್ಲ ಮಾಡಿದ್ರೆ ಬಹುಶಃ ನಾವು ಜಾಸ್ತಿ ಆದಾಯವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಬಹುಶಃ ಈ ಒಂದು ಕಸ ಉದ್ಯಮ ಅನ್ನೋದಕ್ಕೆ ಅರ್ಥ ಬರ್ತದೆ ಅಂತ ಹೇಳೋದು ನಾವು ಕಂಡುಕೊಂಡಂತ ಒಂದು ಸತ್ಯ ಆಗಿದೆ. ಆದ್ರೆ ಈ ನಾನು ಏನೇ ಹೇಳಿದೆ, ಈ ಎಕ್ಸ್ಟ್ರೂಡರ್ ಮಷೀನ್ ಅಥವಾ ಮೋಲ್ಡಿಂಗ್ ಮಷೀನ್ ಇದನ್ನ ನಾವಿನ್ನೂ ಆರಂಭ ಮಾಡಲಿಲ್ಲ. ಉಳಿದದೆಲ್ಲ ನಮ್ಮ ಹತ್ರ ವ್ಯವಸ್ಥೆಗಳಿದೆ. ಅದನ್ನ ಆರಂಭ ಮಾಡಲು ಅದನ್ನು ಮುಂದಿನ ವರ್ಷಕ್ಕೆ ಆಲೋಚನೆಯನ್ನ ಹಾಕೊಂಡಿದ್ದೇವೆ. ಸೊ ನಮ್ಮ ಯೂನಿಟ್ ಏನಿದೆ, ನಾನು ಆವಾಗಲೇ ಹೇಳಿದೆ ಬರೀ 15 ಲಕ್ಷದ ಒಂದು ಯೋಜನೆಯಲ್ಲಿ ಆರಂಭ ಮಾಡಿದೆ ಅಂತ ಹೇಳಿ. ಸೊ ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ಕಂಡುಕೊಂಡು ನಾವು 7 ಗ್ರಾಮ ಪಂಚಾಯತ್ ಮಾಡುವಂತ ಯೋಜನೆಯನ್ನ ಯಾವಾಗ ಹಾಕೊಂಡಿದ್ವು ಆ ಮೊದಲಿರ್ತಕ್ಕಂಥ ಜಾಗ ತುಂಬಾ ಕಡಿಮೆ, ಬರೀ ಒಂದು 30 ಸೆಂಟ್ಸ್ ಜಾಗದಲ್ಲಿ ನಾವು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಬರೀ 30 ಸೆಂಟ್ಸ್ ಅಲ್ಲಿ. ನಂತರ ಒಂದು 2 ಎಕರೆ ಜಾಗವನ್ನ ಮಾಡಿಕೊಂಡು ಆ 2 ಎಕರೆ ಜಾಗದಲ್ಲಿ ಸುಮಾರು 2.5 ಕೋಟಿಯ ಒಂದು ಯೋಜನೆಯನ್ನ ತಯಾರು ಮಾಡಿಕೊಂಡು ಸುಮಾರು 2 ಕೋಟಿಯ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಅಂದ್ರೆ ನಾವು ಸಹ ಅಷ್ಟೊಂದು ಚಿಕ್ಕ ಪಂಚಾಯತ್ ಆದರೂ ಸಹ ಬೇರೆ ಬೇರೆ ಮೂಲಗಳನ್ನ ಹುಡುಕೊಂಡು ಬಹುಶಃ ಯಾವ ಮೂಲವನ್ನು ಬಿಡಲಿಲ್ಲ. ಅಂದ್ರೆ NRG ಅನ್ನ ಬಳಸ್ಕೊಂಡ್ವಿ, ಸರ್ಕಾರದ 40 ಲಕ್ಷ ಸಿಕ್ತು ಅದನ್ನ ಬಳಸ್ಕೊಂಡ್ವಿ, ವಿವಿಧ ಜನಪ್ರತಿನಿಧಿಗಳ ಹಣವನ್ನ ಬಳಸ್ಕೊಂಡ್ವಿ, ದೇವಸ್ಥಾನದ ಹಣವನ್ನ ಬಳಸ್ಕೊಂಡ್ವಿ, ಕಂಪನಿಗಳ CSR ಅನ್ನ ಬಳಸ್ಕೊಂಡ್ವಿ. ಅಂದ್ರೆ ಬೇರೆ ಬೇರೆ ಮೂಲಗಳನ್ನ ಬಳಸ್ಕೊಂಡು ಸುಮಾರು ಒಂದು 2.5 ಕೋಟಿ ಯೋಜನೆಯನ್ನು ತಯಾರಿಸಿ ಸುಮಾರು 2 ಕೋಟಿ ಯೋಜನೆ ಪೂರ್ಣಗೊಂಡಿದೆ. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಈಗ ಅದು ಕಂಪ್ಲೀಟ್ ಆದ ಕೂಡ ಅದನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕಾಗಿದೆ. ಬಹುಶಃ ಈ ರೀತಿಯಲ್ಲಿ ಅಲ್ಲಿ ಒಣಕಸಕ್ಕೆ ಬೇರೆ ಕಟ್ಟಡವನ್ನು ಮಾಡಿದ್ದೇವೆ, ಹಸಿಕಸಕ್ಕೆ ಬೇರೆ ಕಟ್ಟಡವನ್ನು ಮಾಡಿದ್ದೇವೆ, ಕಾಂಪೋಸ್ಟ್ ಮಾಡಲಿಕ್ಕೆ ಬೇರೆ ಕಟ್ಟಡವನ್ನು ಮಾಡಿದ್ದೇವೆ, ಗೋಶಾಲೆಗೆ ಬೇರೆ ಕಟ್ಟಡವನ್ನು ಮಾಡಿದ್ದೇವೆ, ಕಚೇರಿಗೆ ಕಟ್ಟಡವನ್ನು ಬೇರೆ ಮಾಡಿದ್ದೇವೆ, ಬೇರೆ ಬ್ರಿಡ್ಜ್ ಅಳವಡಿಸಲಿಕ್ಕೆ ಪ್ಲಾನ್ ಹಾಕೊಂಡಿದ್ದೇವೆ, ಕಮ್ಯುನಿಟಿ ಟಾಯ್ಲೆಟ್ ಅನ್ನು ಮಾಡಿದ್ದೇವೆ, ವರ್ಕರ್ಸ್ಗೆ ರೆಸ್ಟ್ ರೂಮ್ ಅನ್ನು ಮಾಡಿದ್ದೇವೆ, ಗೋಡೌನ್ ಇನ್ನು ಸ್ವಲ್ಪ ಮಾಡಬೇಕಾಗಿದೆ. ಸಾಕಷ್ಟು ಮೆಷಿನರಿಗಳು ಈಗ ಅಂದ್ರೆ ನಮ್ಮ ಕೆಲಸಗಾರರು ನೆಲದಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದವರು ಎಲ್ಲ ಬೆನ್ನು ಬರ್ತಾ ಇತ್ತು. ಹಾಗಾಗಿ ಕನ್ವೇರ್ ಬೆಲ್ಟ್ ಅನ್ನ ಹಾಕಿದ್ದೇವೆ. ಚೈರಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಸ್ಯಾಗ್ರಿಗೇಷನ್ ಫಾಸ್ಟ್ ಮಾಡ್ಲಿಕ್ಕೆ ಬೆಲ್ಟ್ ನಲ್ಲಿ ಮೂವ್ ಆಗ್ತಾ ಇರ್ತದೆ, ಫಾಸ್ಟ್ ಕೆಲಸ ಮಾಡ್ಲಿಕ್ಕೆ ಹಾಗಾಗಿ ಕನ್ವೇರ್ ಬೆಲ್ಟ್ ಅನ್ನ ಹಾಕಿದ್ದೇವೆ. ಬೈಲಿಂಗ್ ಮಷೀನ್ ಅನ್ನ ಹಾಕ್ತಾ ಇದ್ದೇವೆ. ಹಾಗೆ ಬೈಲಿಂಗ್ ಮಾಡಿದ ನಂತರ ಅದನ್ನ ಲಿಫ್ಟ್ ಮಾಡ್ಲಿಕ್ಕೆ ಕೆಲಸಗಾರರು ಆಗೋದಿಲ್ಲ, ಅದನ್ನ ಗೋಡನಲ್ಲಿ ಅಟ್ಟಿ ಹೊಡಿಲಿಕ್ಕೆ ಇರ್ಬೋದು ಅಥವಾ ವೆಹಿಕಲ್ ಲೋಡ್ ಮಾಡ್ಲಿಕ್ಕೆ ಇರ್ಬೋದು,
ಶಾಖೆ ಅನ್ನುವ ಮಷಿನ್ ಇದೆ, ಅದನ್ನ ಅಳವಡಿಸಿಕೊಂಡಿದ್ದೇವೆ. ಹಾಗೆ ಹಸಿ ಕಸಕ್ಕೆ ಬೇರೆ ಶ್ರೆಡರ್ ಮಷಿನ್ ಇದೆ, ಒಣಗಸಕ್ಕೆ ಬೇರೆ ಶ್ರೆಡರ್ ಮಷಿನ್ ಇದೆ. ಸೊ ಈ ರೀತಿಯಲ್ಲಿ ಸಾಕಷ್ಟು ಯಂತ್ರೋಪಕರಣಗಳನ್ನ ಇಷ್ಟೊಳಗಡೆ ನಾವು ಬಳಸ್ಕೊಂಡಿದ್ದೇವೆ. ಮುಂದೆ ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಆಲೋಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಈ ರೀತಿಯಲ್ಲಿ ಒಂದು ನಿರಂತರವಾಗಿ ಅದರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದೇವೆ. ಸೊ ನಾವು ಆರಂಭದಲ್ಲಿ ನಾನು ಅವಾಗಲೇ ಹೇಳಿದೆ, ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಬಹುಶಃ ನಾನಿದು 3ನೇ ಅವಧಿಗೆ ಅಧ್ಯಕ್ಷನಾಗಿದ್ದೆ. ಅಂದ್ರೆ 2000 ಇಸ್ವಿಯಿಂದ ಕೆಲವು ಒಕ್ಕಲ ಮಾಡಲಿಕ್ಕೆ ಹೇಗೆ ಅವಕಾಶಗಳಾಗ್ತದೆ, ಬಹುಶಃ ನಿರಂತರತೆಗೆ ಒಂದು ಕಾರಣಗಳಿರ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ 2.5 ವರ್ಷಕ್ಕೆ ಅಧ್ಯಕ್ಷರು ಬಂದಾಗ್ತಾರೆ, 5 ವರ್ಷಕ್ಕೆ ಬಾಡಿ ಬಂದಾಗ್ತದೆ, ಇದೆಲ್ಲ ಬಂದಾಗ್ತದೆ, ಆ ಕಂಟಿನ್ಯೂಟಿ ಬಹುಶಃ ಸಿಗ್ತಾ ಇದೆ ನಮ್ಮಲ್ಲಿ. ಅದೊಂದು ಪ್ರಾಬ್ಲಮ್ ಇರ್ತದೆ. ನಾನು 2000 ಇಸ್ವಿಯಿಂದ ನಿರಂತರವಾಗಿ ಪಂಚಾಯತ್ ಮೆಂಬರ್ ಆಗಿದ್ದೆ. ಹಾಗೆ 3 ಅವಧಿಗೆ ಅಂದ್ರೆ ಒಟ್ಟಿಗೆ 2012ರಿಂದ ನಾನು ನಿರಂತರವಾಗಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ, ಇದು ಒಂದು ನಮಗೆ ಕೆಲಸ ಮಾಡಲಿಕ್ಕೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಹಾಗೆ ಇಲ್ಲಿ ನಿರಂತರತೆಯನ್ನು ಕಾಪಾಡ್ಕೊಂಡು ಬರಬೇಕಾದ್ರೆ ನಾವು ಸುಸ್ಥಿರ ಏನ್ ಹೇಳ್ತೇವೆ, ಆ ಸುಸ್ಥಿರತೆಯನ್ನ ಕಾಪಾಡ್ಕೊಂಡು ಬರ್ಬೇಕಾದ್ರೆ ನಾವು ಹೇಗೆ ಪ್ರಯಾಣ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಪ್ರಮುಖವಾಗಿ ನಾವು ಮಾಡಿದಂಥದ್ದು ಈಗಾಗಲೇ ನಾನು ಹೇಳಿದ್ರೆ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್, ಇನ್ನೊಂದು ಶಿಕ್ಷಣದಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸ್ಕೊಂಡಿದ್ದೇವೆ. ಅಂದ್ರೆ 2000 ಮೊದಲು ಸುಮಾರು 800ಕ್ಕಿಂತ ಜಾಸ್ತಿ ಮಕ್ಕಳಿರ್ತಕ್ಕಂಥ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮಲ್ಲಿದೆ. ಅದು ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯ, ಸಾಮಾನ್ಯ ಎಲ್ಲವರಿಗೂ ಆದಂಥದ್ದೇ ಕುಸಿತವನ್ನು ಕಾಣ್ತಾ 2014ಕ್ಕೆ ಬರುವಾಗ 89 ಮಕ್ಕಳಿಗೆ ಹಿಡಿಯಿತು. ಆವಾಗ ನಾವು ಒಂದು ಪ್ಲಾನ್ ಹಾಕಿ ಇವತ್ತು 472 ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳಿದೆ. ನೀವು ಖಾಸಗಿ ಶಾಲೆಯಲ್ಲಿ ಇವತ್ತು ನಾವು ಏನು ಕಲ್ಪನೆ ಇಟ್ಕೊಂಡು ಅಲ್ಲಿ ಹೋಗ್ತೇವೋ ಆ ಎಲ್ಲ ಕಲ್ಪನೆಗಳು ನಮ್ಮಲ್ಲೇ ಸಾಕಾರಗೊಂಡಿದೆ. ಅಂದ್ರೆ 3 ಬಸ್ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಪ್ರತಿ ತರಗತಿಯಲ್ಲಿ ಪ್ರೊಜೆಕ್ಟ್ ಇದೆ, ಶುದ್ಧ ಕುಡಿಯುವ ಘಟಕ ಇದೆ, ಟೆಕ್ಸ್ಟ್ ಬುಕ್, ನೋಟ್ ಬುಕ್, ಯೂನಿಫಾರ್ಮ್, ಬೆಲ್ಟ್, ಐಡಿ ಕಾರ್ಡ್ ಎಲ್ಲ ಉಚಿತವಾಗಿ ಕೊಡ್ತೇವೆ. ಅಂದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಒಂದು ಟ್ರಸ್ಟ್ ಅನ್ನು ಮಾಡಿಬಿಟ್ಟು ಟ್ರಸ್ಟಿನ ಮೂಲಕ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ನಾನು ಟ್ರಸ್ಟ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಇಲ್ಲಿ ಪಂಚಾಯತ್ ನಲ್ಲಿ ಯಾವುದೇ ಬಾಡಿಗಳು ಬಂದಾದ್ರು ಅಲ್ಲಿ ಆ ಟ್ರಸ್ಟ್ ಶಾಲೆಯನ್ನು ಅಧಿಕೃತವಾಗಿ ದತ್ತು ತೆಗೆದುಕೊಂಡು ನಡೆಸ್ತಾ ಇರೋದ್ರಿಂದ ಆ ಶಾಲೆಗೆ ಇನ್ನೂ ಡಿಸ್ಟರ್ಬ್ ಆಗುದಿಲ್ಲ. ಇದು ಸುಸ್ಥಿರತೆ. ಟ್ರಸ್ಟ್ ಮೂಲಕ ಶಾಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಯಾವುದೇ ಬಾಡಿಗಳು ಬಂದಾಗಲಿ ನಾವು ನಾಳೆ ಪಂಚಾಯತಿನಿಂದಲೇ ಹೊರಗೆ ಅಲ್ಲಿ ಏನೂ ಡಿಸ್ಟರ್ಬ್ ಆಗುವುದು, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಇನ್ನೊಂದು ವುಮನ್ ಎಂಪವರ್ಮೆಂಟ್ ಬಗ್ಗೆ ಸಾಕಷ್ಟು ಕೆಲಸವನ್ನು ನಾವು ಮಾಡಿದ್ದೇವೆ. 2017ರಲ್ಲಿ ಅಲ್ಲಿ ಆರಂಭ ಮಾಡಿದಂಥದ್ದು ಸ್ವಾವಲಂಬನ ಅಂತ ಹೇಳುವ ಒಂದು ಸಂಸ್ಥೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮೂರಿನ ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನ ಸ್ವಉದ್ಯೋಗಕ್ಕೆ ಪ್ರೇರೇಪಣೆ ಮಾಡಿ, ಕೆಲವರು ಸ್ವಉದ್ಯೋಗ ಅವರಷ್ಟೇ ಮಾಡ್ಕೊಂಡ್ರೆ ಉಳಿದವರಿಗೆ ನಾವೇ ಉದ್ಯೋಗವನ್ನು ಕೊಟ್ಟು ಇವತ್ತು ನಮ್ಮ ಮಹಿಳೆಯರು ಕೋವಿಡ್ ಟೈಮಲ್ಲಿ PPE ಕಿಟ್, ಮಾಸ್ಕ್ ಅನ್ನು ತಯಾರು ಮಾಡಿದ್ದಾರೆ. ಮೊನ್ನೆ ಹರ್ಗಲ್ ತಿರಗದಲ್ಲಿ ಸುಮಾರು 20,000 ಫ್ಲಾಗ್ ಅನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಚೂಡಿ, ನೈಟಿ ಮುಂತಾದ ಡ್ರೆಸ್ಗಳನ್ನು ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅದುವಾಗಿ ಪಂಚಾಯತ್ ಅಲ್ಲಿ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಮಹಿಳಾ ಕೋಆಪರೇಟಿವ್ ಸೊಸೈಟಿಯನ್ನ ಮಾಡಿ ಅದರ ಮೂಲಕ ಆ ಸಂಸ್ಥೆ ನಡ್ಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಹಾಕೊಂಡಿದ್ದೇವೆ. ಸೊ ಯಾವುದೇ ರೀತಿಯಲ್ಲಿ ಆ ಸಂಸ್ಥೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ. ಇನ್ನು ನಮ್ಮ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಇದನ್ನ ಸಹ ನಡೆಸಲಿಕ್ಕೆ SLR ಅಂತ ಹೇಳಿ ಒಂದು ಕೋಆಪರೇಟಿವ್ ಸಂಘವನ್ನ ಮಾಡಿಕೊಂಡು ಅದರ ಮೂಲಕ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಎಲ್ಲದರಲ್ಲೂ ನಾವು ಯೋಜನೆಗಳನ್ನ ಮಾಡುವುದು ಸುಲಭ, ಆದ್ರೆ ಅದನ್ನ ನಡೆಸ್ಕೊಂಡು ಹೋಗೋದು ಕಷ್ಟ ಇರ್ತದೆ. ಅದರ ಸುಸ್ಥಿರತೆಯನ್ನು ಕಂಡುಕೊಳ್ಬೇಕಾದ್ರೆ ಪ್ರತಿಯೊಂದು ಪಂಚಾಯತ್ ಡಿಪೆಂಡ್ ಆಗಿದ್ರೆ ವಿವಿಧ ಮನಸ್ಥಿತಿಯ ಜನರು ನಮ್ಮ ಪಂಚಾಯತ್ ಒಳಗಡೆ ಬರ್ತಾರೆ. ಆವಾಗ ಎಲ್ಲೋ ಡಿಸ್ಟರ್ಬ್ ಆಗುವುದು ಅಂತ ಹೇಳಿ ತಿಳ್ಕೊಂಡು ಎಲ್ಲ ಅದರಷ್ಟಿಗೆ ನಡ್ಕೊಂಡು ಹೋಗೋಕೆ ಮಾಡಿ ಬಿಟ್ಟಿದ್ದೇವೆ. ಬಹುಶಃ ಇದು ಸುಸ್ಥಿರತೆ ಅಂತ ಹೇಳಿ ನಾವು ತಿಳ್ಕೊಂಡ್ರು. ಅದರಿಂದ ಬಹುಶಃ ಯೋಜನೆ ಜೊತೆಯಲ್ಲಿ ಸುಸ್ಥಿರತೆಯನ್ನ ಕಂಡುಕೊಳ್ಬೇಕು. ನಾನು ಈಗ ಮಂಗಳೂರಿಂದ ಬರುವಾಗ ಬಹುಶಃ ಇಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ನೋಡ್ತೇವೆ. ಸೊ ಇಲ್ಲಿ ಹೊರಗಡೆ ಕಪ್ಪೋರ್ಡ್ ಹೊರಗಡೆ ನಿಂತ ಕೂಡಲೇ ಎಷ್ಟು ಸಂತೋಷ ಆಯಿತು, ಬರುವಾಗ ದಾರಿ ಮೇಲೆ ಅಷ್ಟೇ ಬೇಸರ ಸಹ ಆಯಿತು. ಎಲ್ಲಿ ನೋಡಿದ್ರು ಬಹುಶಃ ಎಲ್ಲ ಪ್ಯಾಕೆಟ್ ಮಾಡಿ ರಸ್ತೆ ಎರಡೂ ಕಡೆ ಎಸೆದಿದ್ದಾರೆ. ಸೊ ಇಂಥ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ತುಂಬಾ ಬೇಸರ ಆಗ್ತದೆ. ನಾನು ನೋಡಿದೆ ಎಲ್ಲೋ ಹಳೆಗಳ ಪಂಚಾಯತ್ ಅಲ್ಲ, ದಾರಿ ಬೇರೆ ಬೇರೆ ಸಾಕಷ್ಟು ಪಂಚಾಯತ್ಗಳು ಸಿಗ್ತಾ ಇದೆ. ಎಲ್ಲಾ ಪಂಚಾಯತ್ನ ಪರಿಸ್ಥಿತಿಯೂ ಬಹುಶಃ ಇದೇ ಆಗಿದೆ. ನಮ್ಮಲ್ಲಿ ನಾವೇನ್ ಮಾಡ್ತೇವೆ, ಪ್ರತಿ ವಾರಕ್ಕೊಮ್ಮೆ ಸ್ಟ್ರೀಟ್ ಅನ್ನ ಕ್ಲೀನ್ ಮಾಡ್ತೇವೆ. ಒಂದು ಕಸವನ್ನ ಸಹ ಸ್ಟ್ರೀಟ್ ಅಲ್ಲಿ ಇಡಲಿಕ್ಕೆ ಬಿಡೋದಿಲ್ಲ. ಒಂದು ಪ್ರತಿ ಅಂಗಡಿಯಲ್ಲಿ ಮನೆಯಲ್ಲಿ ಬಕೆಟ್ ಇದೆ, ಇನ್ನೊಂದು ಡೈಲಿ ಕಲೆಕ್ಷನ್ ಮಾಡ್ತೇವೆ. ಆದ್ರೆ ಕೊಲ್ಲೂರಿಗೆ ಹೋಗುವ ದಾರಿ ಆದ್ರಿಂದ ಕೆಲವು ಬಾಟ್ಲರ್ಸ್ ಪ್ಯಾಕೆಟ್ಸ್ ರಸ್ತೆಗೆ ಎಸಿತಾರೆ, ಅದನ್ನ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೇವೆ. ಆಕ್ಚುಲಿ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಮ್ಗೆ ಗೊತ್ತು, ಆದ್ರೂ ಅದರಲ್ಲಿ ಸಕ್ಸಸ್ ಅನ್ನ ಕಂಡುಕೊಂಡಿದ್ದೇವೆ. ಈ ಸಕ್ಸಸ್ ಅನ್ನ ಗಮನಿಸಿ ಈಗಾಗಲೇ
ಸರ್ ಹೇಳಿದಾಗೆ ಸಾಕಷ್ಟು ಸರ್ಕಾರ ಸಹ ಅದನ್ನ ಗುರುತಿಸಿದೆ. ಅಂದ್ರೆ ನಾವು ಕೆಲಸ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಗುರುತಿಸ್ತಾರೆ. ಯಾವುದೋ ಪ್ರಶಸ್ತಿಗಳು ಬರ್ತದೋ ಬಿಡ್ತದೋ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದ್ರೆ ಬರ್ತದೆ, ಇಲ್ಲದೆ ಇಲ್ಲ. ನಾವು ನಮ್ಮ ಆತ್ಮಸಾಕ್ಷಿಗಾಗಿ ಕೆಲಸ ಮಾಡುವುದು, ನಮ್ಮ ಸಂತೋಷಕ್ಕಾಗಿ ನಾವು ಕೆಲಸ ಮಾಡುವುದು, ಅದನ್ನ ಮಾಡ್ತಾ ಹೋಗ್ತೇವೆ. ಬಹುಶಃ ಈ ರೀತಿಯಲ್ಲಿ ನೀವು ಆಲೋಚನೆಯನ್ನ ಮಾಡಿ ಹರೇಕಳ ಗ್ರಾಮ ಪಂಚಾಯತ್ ಬಹುಶಃ ಇಲ್ಲಿ ಕರೆಸಿ ಅನುಭವಗಳನ್ನ ಶಾರ್ ಮಾಡಿ. ಬಹುಶಃ ನೀವು ಎಷ್ಟೊತ್ತು ಯಾವುದೇ ಪ್ರಶ್ನೆಗಳನ್ನ ಕೇಳಿ, ಯಾಕಂದ್ರೆ ಸಾಮಾನ್ಯವಾಗಿ ನಿಮ್ಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೋ ಆ ಎಲ್ಲ ಪ್ರಶ್ನೆಗಳಿಗೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಉತ್ತರ ಇದೆ, ನಮ್ಮ ಒಂದು ಕೇಂದ್ರದಲ್ಲಿ ಉತ್ತರ ಇದೆ. ಅದರಿಂದ ಬಹುಶಃ ನಾನೇ ಕಂಟಿನ್ಯೂ ಮಾತಾಡ್ತಾ ಹೋಗುವುದಕ್ಕಿಂತ ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ನಿಮ್ದೇನೋ ಪ್ರಶ್ನೆಗಳಿದ್ರೆ ಕೇಳಬೇಕೆನ್ನುವ ವಿನಂತಿಯನ್ನು ಗಾಳಿಯ ದಿಕ್ಕಿನಲ್ಲಿ ಪಸರಿಸುತ್ತದೆ. ಹೂವಿನ ಸುಗಂಧ ಗಾಳಿಯ ದಿಕ್ಕಿನಲ್ಲಿ ಪಸರಿಸುತ್ತದೆ. ವ್ಯಕ್ತಿಯ ಮಹಾ ಸಾಧನೆ ಎಲ್ಲ ದಿಕ್ಕುಗಳಿಗೆ ಹರಡುತ್ತದೆ. ವ್ಯಕ್ತಿಯ ಮಹಾ ಸಾಧನೆ ಎಲ್ಲ ದಿಕ್ಕುಗಳಿಗೆ ಹರಡುತ್ತದೆ. ಉದಯಕುಮಾರ್ ಶೆಟ್ಟಿ ಅವರು ಒಂದು ಸಾಕ್ಷಿ. ನಾನು ಸ್ವಚ್ಛತೆ ಕಾರ್ಯಕ್ಕೆ ಅವರನ್ನೇ ಗುರುವಾಗಿ ಸ್ವೀಕರಿಸಿದ್ದೇನೆ. ಹಲವಾರು ಪ್ರಶಸ್ತಿಗಳು ಬರಬೇಕಾಗಿತ್ತು. ಒಂದು ಪ್ರಶಸ್ತಿ ಬಂದಿದೆ, ನಿರ್ಮಲ ಗ್ರಾಮ ಪುರಸ್ಕಾರ ಪ್ರಶಸ್ತಿ. ಆಮೇಲೆ ಬೇರೆ ಬೇರೆ ಪ್ರಶಸ್ತಿ ಕೊಡ್ತಾ ಒಂದು ಸರ್ಕಾರ. ಬೇರೆ ಯಾವುದೇ ಪುರಸ್ಕಾರ ಅವರಿಗೆ ದಕ್ಕಲಿಲ್ಲ. ಪುರಸ್ಕಾರದ ಪ್ರೀತಿ ಇಲ್ಲ. ಇವತ್ತು ನಿರ್ಮಲ ಗ್ರಾಮ ಪುರಸ್ಕಾರ ಅಲ್ಲದೆ ಇನ್ನು ಹಲವಾರು ಪುರಸ್ಕಾರ ಅವರಿಗೆ ಬರಬೇಕಾಗಿತ್ತು, ಬರಲಿಲ್ಲ. ಅವರಿಗೆ ಬೇಸರ ಇಲ್ಲ. ತ್ಯಾಜ್ಯ ಘಟಕವನ್ನು ಸಂಪನ್ಮೂಲ ಘಟಕವಾಗಿ ವ್ಯಾಜ್ಯ ರಹಿತವಾಗಿ ತ್ಯಾಜ್ಯ ಘಟಕವನ್ನು ನಿರ್ವಹಿಸಿದಂತಹ ಮೊದಲ ಪಂಚಾಯತ್ ಒಡಿಶಾ. 1,000 ಪಂಚಾಯತ್ಗಳು ಭೇಟಿ ಕೊಟ್ಟಿದೆ ರಾಜ್ಯದ್ದು. ನಮ್ಮ ಜಿಲ್ಲೆಯ ಬಹುತೇಕ ಎಲ್ಲ ಪಂಚಾಯತ್ಗಳು ಭೇಟಿ ಕೊಟ್ಟಿದೆ. ಬಾಳೆಕುನಿ ಭೇಟಿ ಕೊಟ್ಟಿದೆ, ಎಲ್ಲರೂ ಭೇಟಿ ಕೊಟ್ಟಿದ್ದೇವೆ. ಬಾಳೆಕುನಿಯವರು ಭೇಟಿ ಕೊಟ್ಟು ನಾವು ಶುರು ಮಾಡಿದ ಆರಂಭದಲ್ಲಿ ಏನೂ ಕಷ್ಟ ಇಲ್ಲ. ಆರಂಭದಲ್ಲಿ ಒಂದು ವರ್ಷ ತಿಂಗಳಿಗೆ 20,000 ರೂಪಾಯಿ ಆದಾಯ ಬರ್ತಾ ಇತ್ತು. ಅವರಿಗೆ 6 ತಿಂಗಳು ತುಂಬ ಕಷ್ಟ ಆಗಿದೆ. ಆದರೆ ಒಡಿಸೆ ನೋಡಿ ನಾವಿಲ್ಲಿ ಬಂದು ಮಾಡಿದಾಗ ಆರಂಭದಲ್ಲಿ ಏನೂ ಕಷ್ಟ ಇಲ್ಲ, ತಿಂಗಳಿಗೆ 20,000 ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ನಿರಂತರತೆ ಸುಸ್ಥಿರತೆ ಇಲ್ಲ. ನಿರಂತರತೆ ಸುಸ್ಥಿರತೆ ಇಲ್ಲದಿದ್ದರೆ ಮಾಡಿ ಸುಖ ಇಲ್ಲ. ಕಸೋದ್ಯಮ ಪದ ನಮಗೆ ಬಂದಿದ್ದು ಒಡಿಸೆಯ ಘಟಕ ನೋಡಿ, ಕಸೋದ್ಯಮ ಅಂತ ಕಲ್ಪನೆ ಬಂದಿತ್ತು. ಹೇಗೆ ನಮಗೆ ಇಲ್ಲಿ ಮೈಮುನವರ ಒಂದು ಹೈನುಗಾರಿಕೆಯಲ್ಲಿ ಒಂದು ಶಕ್ತಿ ಉಂಟು, ಹೇಗೆ ಗ್ರಾಮ ಸೌಧದಲ್ಲಿ ಒಂದು ಶಕ್ತಿ ಉಂಟು, ಒಡಿಸೆ ಘಟಕಕ್ಕೆ ಒಂದು ಶಕ್ತಿ ಉಂಟು, ಒಂದು ಪವಿತ್ರತೆ ಉಂಟು, ಒಂದು ಪರಿಶುದ್ಧತೆ ಉಂಟು, ಒಂದು ದೈವತ್ವ ಉಂಟು. ಆ ಸ್ಥಳಕ್ಕೆ ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳಿದಾಗೆ ಅವರ ಘಟಕಕ್ಕೆ ಹೋಗಿ ಘಟಕದ ಒಳಗೆ ಕುಳಿತುಕೊಂಡು ಚಹಾ ಕುಡಿದು ಊಟ ಮಾಡೋದು ಸಾಧ್ಯ. ಘಟಕದ ಒಳಗೆ ಯಾವುದೇ ವಾಸನೆ ಏನೋ. ಈಗ ನಾವಿಲ್ಲಿ ಸರ್ ತಮ್ಮನ್ನು ಕರೆಸಿದ್ದು ಬಾಳೆಕುನಿ, ಹರೇಕಳ, ಒಡಿಸೆಗೆ ಒಂದು ಸೇತುವೆ ನಿರ್ಮಾಣ. ಭಾರತ ಲಂಕೆಗೆ ಸೇತುವೆ ನಿರ್ಮಾಣ ಅಲ್ಲ, ಬಾಳೆಕುನಿ, ಹರೇಕಳ, ಒಡಿಸೆಗೆ ಸೇತುವೆ ನಿರ್ಮಾಣ ಕೆಲಸ ಪೂರ್ತಿಯಾಗಿದೆ. ಸೇತುವೆ ಆಗಿದೆ. ಈ ಬಾಳೆಕುನಿ, ಹರೇಕಳ, ಒಡಿಸೆ ಮಧ್ಯದಲ್ಲಿ ಬೇರೆ ಬೇರೆ ಪಂಚಾಯತ್ಗಳು ಬರ್ತವೆ. ಅದೆಲ್ಲ ಈ ಸೇತುವೆ ಕಂಬಗಳಾಗಿರ್ತವೆ. ತಾವೇ ಬಂದಿದ್ದೀರಿ, ಇಂಥ ಸೌಧ ಬೇರೆಯಲ್ಲಿ ಇಲ್ಲ. ಇಲ್ಲಿ ಸೌಧ ಹೇಗೆ ಕಟ್ಟಿದ್ದು, ತಾವು ಘನತ್ಯಾಜ್ಯ ಘಟಕವನ್ನು ಸೌಧ ಕಟ್ಟಿದ ರೀತಿಯಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕಟ್ಟಿದ್ದೀವಿ. ನೀವು ಘನಸಂಪನ್ಮೂಲ ಘಟಕ, ಇಲ್ಲಿ ಸೌಧ. ಇದೊಂದು ಮಾದರಿ. ತಾವು ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ಮಾತ್ರ ಸ್ವಚ್ಛತೆ ಇದೆ. ಅವರು ಸತ್ಯ ಮಾತನಾಡಿದ್ದು. ರಸ್ತೆ ನೋಡ್ಕೊಂಡು ಬರುವಾಗ ಬೇಸರ, ದುಃಖ, ಮುಜುಗರ ಆಗ್ತದೆ. ಇದರ ಒಳಗೆ ಬಂದ ಕೂಡಲೇ ಖುಷಿಯಾಗುತ್ತೆ, ಬೇಸರ ಹೋಗುತ್ತೆ. ಸರ್, ತಾವು ಮತ್ತೆ ಬರಲಿಕ್ಕೆ ಕೊಡ್ತೀವಿ. 30 ದಿವಸ ಬಾ, 60 ದಿವಸ ಬಾ, 90 ದಿವಸ ಹೇಳ್ತೀವಿ ನಾವು. ಮತ್ತೆ ಅಧ್ಯಕ್ಷರಿದ್ದಾರೆ. ಈ ಅಧ್ಯಕ್ಷರು ಆದರ್ಶ ಅಧ್ಯಕ್ಷರು, ತಾವು ಆದರ್ಶ ಅಧ್ಯಕ್ಷರು. ಹೀಗೆ ಇಬ್ಬರು ಆದರ್ಶ ಅಧ್ಯಕ್ಷರು ಕೂಡಿಸಿದ್ದೇವೆ. ಪಂಚಾಯತ್ ಮೆಂಬರ್ಸ್ ಒಬ್ಬರು ಅಧಿಕಾರಿ ಇದ್ದಾರೆ, ಇವರು ಎಕ್ಸಲ್ಸ್ಮೆಂಟ್. ಈ ಪಿಡಿಒ ಬಗ್ಗೆ ಕೂಡ ನನಗೆ ಬಹಳ ಅಭಿಮಾನ. ಮುಂದ್ಗಡೆ ಮೆಂಬರ್ಸ್, ಮೆಂಬರ್ಸ್, ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಇವತ್ತು ಸಂವಾದ ಆದ ಮೇಲೆ ಸಂಕಲ್ಪ ಆಗ್ತದೆ. ನಮ್ಮದು ಮುಂದೆ 30-60 ದಿವಸ ಒಳಗಡೆ ನಮ್ಮ ಗಡಿ, ಹರೇಕಳ ಗಡಿಯಿಂದ ಇಡೀ ನಮ್ಮ ರಸ್ತೆ ತ್ಯಾಜ್ಯ ಮುಕ್ತ ರಸ್ತೆ ಆಗ್ತದೆ ಕೆಲವೇ ದಿನಗಳಲ್ಲಿ. ಇವತ್ತು ಸಂಕಲ್ಪ, ಯಾಕಂದ್ರೆ ಒಂದು ಕ್ಷಣದಲ್ಲಿ ರಸ್ತೆ ಗ್ರಾಮ ಬದಲಾಗುವುದಿಲ್ಲ.
ಒಂದು ಕ್ಷಣದಲ್ಲಿ ಮಾಡಿದ ನಿರ್ಧಾರ ನಮ್ಮನ್ನು ಬದಲಾಯಿಸಬಹುದು, ಗ್ರಾಮವನ್ನು ಬದಲಾಯಿಸಬಹುದು. ಇವತ್ತು ನಿರ್ಧಾರ ಮಾಡಲಿಕ್ಕೆ, ಸಂಕಲ್ಪ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ಇಲ್ಲಿ ಬಂದು ನಾವೆಲ್ಲರೂ ಈ ಕಾರ್ಯ ಶುರು ಮಾಡಲಿಕ್ಕೆ ಉಂಟು. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಹೇಳಿದ್ದು 100ಕ್ಕೆ 100 ಸತ್ಯ ಉಂಟು. ನಾವು ತುಂಬ ಸಲ ಅಲ್ಲಿಗೆ ಹೋಗಿದ್ದೇವೆ, ಬೇರೆ ಬೇರೆ ಮನೆಯಲ್ಲಿ ಕರ್ಕೊಂಡು ಹೋಗಿದ್ದೇವೆ. ತುಂಬ ಚೆನ್ನಾಗಿ ಉಂಟು. ಕರ್ನಾಟಕದಲ್ಲಿ, ಭಾರತದ ಈ ಥರದ್ದು ಇನ್ನೊಂದಿಲ್ಲ. ಯಾವುದೇ ಸಂಸ್ಥೆ ಮಾಡಿರ್ಬೋದು, ಆದರೆ 100ಕ್ಕೆ 100ರಷ್ಟು ವೇಸ್ಟ್ ಸಿಗುವುದಿಲ್ಲ. ಆ ವೇಸ್ಟ್ ಭೂಮಿಗೆ, ನೀರಿಗೆ, ಬೆಂಕಿಗೆ ಬೀಳುವುದಿಲ್ಲ. ಬೇರೆ ಯಾವುದೇ ಘಟಕಗಳಿಗೆ ಹೋಗಿ ಕೆಲವು ಕಸ ಬೆಂಕಿಗೆ ಬೀಳುತ್ತದೆ, ನೀರಿಗೆ ಬೀಳುತ್ತದೆ, ಮಣ್ಣಿಗೆ ಬೀಳುತ್ತದೆ. ಪ್ಲಾಸ್ಟಿಕ್ ಮತ್ತಿತರ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಪ್ಲಾಸ್ಟಿಕ್ ಮತ್ತಿತರ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಈ ಶಾಪಕ್ಕೆ ಪರಿಹಾರ ಒಣಸಲು ನೀವೆಲ್ಲ ಬಂದಿದ್ದೀರಿ. ಬಹಳ ಪುಣ್ಯವಂತರು, ಒಳ್ಳೆಯ ಮನಸ್ಸಿನವರು. ಸುದ್ದಿ ಕೇಳಿ ಬಂದವರು, ಪೇಪರ್ ಸುದ್ದಿ ಕೇಳಿ ಇಷ್ಟು ಜನ ಬಂದಿದ್ದೀರಿ. ಮಕ್ಕಳು, ವಿದ್ಯಾರ್ಥಿಗಳು, ತಜ್ಞರು, ಸಾಧಕರು, ಯೂನಿವರ್ಸಿಟಿ ಎಲ್ಲರೂ ಸೇರಿದ್ದೀರಿ. ಸಂಕಲ್ಪ ಮಾಡುವ. ಇಲ್ಲಿ ಸೇರಿದ್ದೇವೆ. ವಣ್ಸೆಯ ಮಾದರಿಯಲ್ಲಿ ಹರೆಕಳದಲ್ಲಿ ಒಂದು ಸುಂದರವಾದ ತ್ಯಾಜ್ಯ ಘಟಕ ಆಗಬೇಕು. ನನ್ನ ಅಪೇಕ್ಷೆ ಅಂದರೆ ಈ ಘಟಕ ಪಂಚಾಯತ್ ಘಟಕವಾಗಿ ನಡಿಬೇಕು. ಜನಶಿಕ್ಷಣ ಟ್ರಸ್ಟ್ ಘಟಕ, ಇದು ಸ್ವಯಂ ಸೇವಾ ಸಂಸ್ಥೆ ಘಟಕ ಆಗಬಾರದು. ಗ್ರಾಮ ಪಂಚಾಯತಿನ ಮುಸ್ತಫ ಸರ್, ನಿಮಗೆ ವಿಶೇಷ ಅಭಿವಂದನೆ. ಈ ಎಸ್ ತಾಲೂಕಿನ ಮೆಂಬರ್ ಆಗಿ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಪ್ರೀತಿ ಇಟ್ಟು ಬಂದಿದ್ದೀರಿ. ನೀವು ಮಾತುಗಾರರಲ್ಲ, ಕೆಲಸಗಾರರು. ಮುಂದಿನ 30 ದಿವಸದಲ್ಲಿ ಹರೆಕಳ ಬದಲಾಗ್ತದೆ. ನಾವು ಬಣಿಸೆಗೆ ಹೋಗಬೇಕು. ಥ್ಯಾಂಕ್ ಯು ಸರ್. ಈಗ ನಿಮಗೆ ಅವಕಾಶ ಸಂವಾದ ಮಾಡಬೇಕು, ಆಮೇಲೆ ಸಂಕಲ್ಪ ಮಾಡಬೇಕು. ಕೇಳಿ ಸರ್, ಪ್ರಶ್ನೆಗೆ. ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ಮನೆ ಸ್ವಚ್ಛ ಆಗಬೇಕು, ನಮ್ಮ ಅಂಗಳ ಸ್ವಚ್ಛ ಆಗಬೇಕು, ನಮ್ಮ ರಸ್ತೆ ಸ್ವಚ್ಛ ಆಗಬೇಕು, ನಮ್ಮ ಚರಂಡಿ ಸ್ವಚ್ಛ ಆಗಬೇಕು, ನಮ್ಮ ತೋಡು ಸ್ವಚ್ಛ ಆಗಬೇಕು. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ವಿಶ್ವ ಸ್ವಚ್ಛ ವಿಶ್ವ. ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರ ಮನಸ್ಸು 100ಕ್ಕೆ 100 ಸ್ವಚ್ಛ, 100ಕ್ಕೆ 100 ಸ್ವಚ್ಛ. ಹಿಂದೆ ಅಧ್ಯಕ್ಷರಾಗಿದ್ದರು, 2ನೇ ಅವಧಿಗೆ ಅಧ್ಯಕ್ಷರಾಗಿ ಬಂದರು. 2ನೇ ಅವಧಿ ಅಧ್ಯಕ್ಷರಾಗಿ ಮಾಡದಿದ್ರೆ ಘಟಕ ನಡೀತಾ ಇತ್ತು. ಅದು ಇಷ್ಟು ಚೆನ್ನಾಗಿ ನಡೀತಾ ಇತ್ತ ಅಂತ ಹೇಳಿದ್ದು ಸಾಧ್ಯ, ಸಮಸ್ಯೆ ಬರ್ತಾ ಇತ್ತು. 2ನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ. ನಾನೇನು ಮಂಗಳೂರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಈ ಘಟಕಕ್ಕಾಗಿ ಆದರೂ 2ನೇ ಹಂತಕ್ಕೆ ಅಧ್ಯಕ್ಷರಾಗಿ ಅಂತ ನನ್ನ ಪ್ರಾರ್ಥನೆ ಇತ್ತು. ನಾನು ಮಂಗಳೂರಿನ ವಾಸಿ. ಮನೆ ನಾನು ಬಹುಶಃ ಅಡಿಗೆ ಹೋಗುವಾಗ ಜಾಸ್ತಿ ಆಗಿ ನಮ್ಮದು ವಾಮಿದು ಹೋಗುವಾಗ ಬಹುಶಃ ಎಲ್ಲರ ಕೈ ಸ್ವಾಭಾವಿಕವಾಗಿ ಮುಗಿ ಎಲ್ಲ ಮುಗಿ ಹೋಗ್ತದೆ. ನನಗೊಂದು ಸಮಸ್ಯೆ ಇದೆ. ನಾವು ಒಂದು ಪ್ರೆಷರ್ ಉಂಟನ್ನು ಹೆಸರು ಬುಕ್ ಮಾಡಿಕೊಂಡು ಸುರೇಶ್ ಅವರಿಗಿಲ್ಲ, ಎಲ್ಲರಿಗೂ ಖಂಡಿತವಾಗಿ ಬರ್ತಿದ್ರೆ ಒಂದು ಮಂಗಳೂರಿನ ಒಂದು 15 ಹೆಂಗಸರನ್ನು ಒಂದು ಗಾಡಿ ಮಾಡಿ ತಗೊಂಡು ಅಲ್ಲಿ ಬಂದರು. ನಾವು ಮಾಡಿ ಏನಿಲ್ಲ, ಅಲ್ಲಿಯ ಕಾಪಿದ್ರೆ ಅವ್ರು ಕೇಳ್ತೇವೆ ನೋಡ್ಲಿಕ್ಕೆ ಬಂದಿರ ಅಂತ ಹೇಳಿ. ಅದು ನೋಡ್ಲಿಕ್ಕೆ ಏನಿಲ್ಲ, ಎಲ್ಲ ಕೊಡುತ್ತೆ, ಎಲ್ಲ ವಾಸ ಮಾಡ್ತಾರೆ ಅಂತಾರೆ. ಅದು ನೋಡಿ ಎಲ್ಲ ಶಾಕ್ ಆಗ್ತದೆ. ಒಂದು ಹೆಂಗಸರಿಗೆ ಫೋನ್ ಮಾಡಿ ಹೇಳಿದ್ರು, ಸಿಲ್ವೇಶ್ವರ ಒಂದು ಶಾಮನಲ್ಲಿ 2 ಶಾಮನ ಹಾಕಿದ್ರು, ನಾವು ಇದು ವಾಸನೆ ಹೋಗಲಿಲ್ಲ ಅಂತ. ಅದೇ ನನಗೆ ಬೇಕಿತ್ತು. ನಾನು ಹೇಳಿದ್ದು ಇಷ್ಟೇ, ಖಾಲಿ ಒಂದು ಅರ್ಧ ಒಂದು ಗಂಟೆ ಒಳಗೆ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆದರೆ ದಿನಾಲು ಇದ್ದಾರೆ ಮಕ್ಕಳು, ಕಾನ್ವೆಂಟ್ ಉಂಟು, ಚರ್ಚ್ ಉಂಟು, ದೇವಸ್ಥಾನ ಉಂಟು, ಹಳ್ಳಿ ಉಂಟು, ಅವರ ಅವಸ್ಥೆ ಏನಾಗ್ತದೆ ಅಂತ ಹೇಳಿ. 5 ಹೆಂಗಸರು ಕೂಡ ಬಹುಶಃ ಸೆಳೆ ಮಟ್ಟದಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ 78ರಲ್ಲಿ ಬಹುಶಃ. ನನಗೊಂದು ಪ್ರಶ್ನೆ ಬಂತು, ಹೆಂಗಸರು ಮಾಡ್ತಾರೆ, ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನನ್ನ ಗ್ರೂಪ್ನಲ್ಲಿ ಬಹುಶಃ ಎಲ್ಲರೂ ಇಲ್ಲ ಇಲ್ಲ ನಾವು ಕೈ ಹಾಕಿದ್ರೆ ಅದು ಬರೀ ಶಾಂತಿ ಆಗಲಿಕ್ಕಿಲ್ಲ, ಆ ರೀತಿ ಇತ್ತು ಮಂಗಳೂರು ನಗರ ಕಡೆ. ನಾನು ಹಠ ಮಾಡಿ ನಮ್ಮ ಏರಿಯಾದಲ್ಲಿ ಡೊಂಗರಿ ನಿರ್ವಾಣ ದೇವಸ್ಥಾನ ಹತ್ತಿರ ಒಂದು 5 ಹೆಂಗಸರು ಸೇರಿಸಿ ಒಂದು ಹ್ಯಾಂಡ್ ಬಿಲ್ ತೆಗೆದೆ. ಸೆಂಟ್ ಜೋಸೆಫ್ ಕಾಲೇಜ್ ರಮೇಶ್ ಸ್ಟೂಡೆಂಟ್ ಬರ್ತಿದ್ರು. ಒಂದು 15 ಜನ ಒಂದು 300 ಮನೆಗೆ ವಿಸಿಟ್ ಕೊಟ್ಟಿದ್ರು. ಹೋದಾಗ ಫಸ್ಟ್ ಅವ್ರದ್ದು ಆನ್ಸರ್ ಅಂದರೆ ನಿಮ್ಗೆ ಹಣ ಯಾರು ಕೊಡ್ತಾರೆ? ನಾನು ಹೇಳ್ತೇನೆ, ನನಗೆ ಹಣ ನೀವೇ ಕೊಡಬೇಕು. ಕೊಡ್ತಾರೆ ಅಂತ ನಾನು ಬೆಗ್ ಮಾಡಿ ನಾನು ಹೋಗ್ತಿಲ್ಲ, ಅವ್ರು ಕೊಡ್ತಾರೆ ಗೊತ್ತು ಮನೆಯಲ್ಲಿ ಕಲೆಕ್ಷನ್ ಸಿಸ್ಟಮ್ ಇರುವಾಗ. ಆದರೆ ನೀವು ಹಣ ಕೊಡುವಾಗ ನಿಮ್ಮ ಮನೆ ಇದ್ರಲ್ಲಿ ಡಸ್ಟ್ಬಿನ್ ನಾನು ತಿಳಿಸ್ತೇನೆ, ಖಂಡಿತ ಖಂಡಿತ. ಆ ಒಂದು ಚಾಲೆಂಜ್ ತಗೊಂಡು 40 ಡಸ್ಟ್ಬಿನ್ ಇತ್ತು ಸೆಟ್ಟನ್ ಏರಿಯಾ ನನ್ನ ವಾರ್ಡ್ನಲ್ಲಿ. 5 ಎಣಿಸಿದೆ. ಎಲ್ಲ ಮನೆಗಳಿಂದ 1 ರೂಪಾಯಿ ತಗೊಂಡು ತಿಂಗಳಿಗೆ ನಾನು ಅಡ್ವಾನ್ಸ್ ಕೊಡಲಿಲ್ಲ, ರಿಸೀಟ್ ಕೊಟ್ಟಿದ್ದೆ. ಒಂದು ಕಮಿಟಿಯಲ್ಲಿ ಮಾಡಿದ್ದೇವೆ ಕಂಟಿನ್ಯೂಸ್ ಹೋಗಿ ಬಹುಶಃ ಈಗ ಅಲ್ಲಿ ಅಂಟನಿ ವೇಸ್ಟ್ ಅಂತ ಹೇಳಿ ಬಂದಿದ್ದಾರೆ. ಅವರು ಬರುವಾಗ ಕೂಡ ತುಂಬ ಬ್ಲಂಡರ್ ಆಯಿತು ಕಾರ್ಪೊರೇಷನ್ನಿಂದ. ಮಿಷಿನ್ ತಂದು ಫಿಕ್ಸ್ ಮಾಡುವಂಥದ್ದು,
ಅದರಿಂದ ಹುಡಿ ಮಾಡೋದೇನೇನು ಹೇಳಿದರು. ನಾವು ಮೈಸೂರಲ್ಲಿ ನೋಡಿ ಬಂದೆವು, ಅಲ್ಲಿ ಮಿಷಿನ್ ಹಾಕಿದ್ದಾರೆ, ಮಾರ್ಗದ ಸೈಡ್ನಲ್ಲಿ ಕಸ ಉಂಟು. ಪ್ರಶ್ನೆ ಮೇಲೆ ಪ್ರಶ್ನೆ ಹೋಗುವಾಗ ಕೇರಳ ಹೋಗುವಾಗ ನಾವು ಆಯಿತು ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿದೆ ರೋಡ್ ಸೈಡ್ನಲ್ಲೇ ಇದ್ದಾರೆ. KCTC ಅಂದರೆ ಒಂದು ಬ್ಯಾಂಗ್ಳೂರ್ ಸಮುದ್ರ ಉಂಟು. ಈಗ ನೀವು ಹೇಳಿದ ಥರವೇ ನಾವು ಹತ್ತಿರ ಹೋಗುವವರೆಗೆ ನಮಗೆ ಗೊತ್ತಿಲ್ಲ ಅದರೊಳಗೆ ಗಣನೆಯಲ್ಲಿ ನಿರ್ವಹಣೆ ಮಾಡ್ತಾರೆ. ಅಷ್ಟು ಕ್ಲೀನ್ ಆಗಿ ಅದು ನನಗೆ ಏನು ಕೂಡ ಧೈರ್ಯ ಕೊಟ್ಟಿದ್ದೆ ಸರ್. ಅದೇ ಹೇಳ್ತಿದ್ದು ಕೂಡ ಹೇಳ್ತಿದ್ದೆ. ಮುಂದೆ ಏನಾಯ್ತು ಅಂದರೆ ನಾನು ಒಂದು ವಾರ್ಡ್ ನನಗೆ ಕೊಡಿ, ಅವರು ಕೂಡ ಹಣ ನನಗೆ ಕೊಡಿ, ನಾನು ಮ್ಯಾನೇಜ್ ಮಾಡ್ತೇನೆ. ಅವ್ರು ಒಟ್ಟಿಗೆ ಮಾತಾಡಿ ಹೋಗುದಿಲ್ಲ, ಯಾಕಂದರೆ ಅದು ಬೇರೆ ಸಿಸ್ಟಮ್. ಕಡೆಗಿನಾಗಿ ಅವ್ರು ಒಪ್ಪಲಿಲ್ಲ, ನಾನು ಬಿಟ್ಬಿಟ್ಟೆ. ನಾನು ನಂತರ ಬಹುಶಃ ದಿಶಾ ಸಂಸ್ಥೆ ಕಟ್ಟಿ ನಾವು ಇಲ್ಲಿ ಕೈ ತುಂಬ ಕೆಲಸ ಮಾಡುವಾಗ ಈಗ ನೀವು ಅಂತ ಹೇಳ್ತೀರಿ 5 ಪಂಚಾಯತ್ ಏನಿದೆ ನನಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ರು. ಲಾಸ್ಟಿಗೆ ನೀನು ಮಾಡ್ತಿದ್ರೆ ನಾವು ಸಪೋರ್ಟ್ ಮಾಡ್ತೇವೆ, ಅದು ಒಂದು ಪಂಚಾಯತ್ ಮಾತ್ರ, ನನಗೆ ಅದು ಸಾಧ್ಯ, ಎಕನಾಮಿಕಲ್ ಸಾಧ್ಯ. ತರಬೇತಿಗೆ ಹೋಗ್ತೇನೆ. ಕೆಲವು ಕಡೆಯಲ್ಲಿ ನಾವು ಅಲ್ಲಿ ಇಲ್ಲಿ ನಮ್ಮ ಮಲ್ಲಿಗಡ್ಡೆ ಹತ್ರ ಒಂದು ಪ್ಲಾಸ್ಟಿಕ್ ಕಲೆಕ್ಷನ್